ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೇಷಂಟ್ಗೆ ಏನು ಗೊತ್ತಾಗೋದಿಲ್ಲ, ಕಣ್ಣಿಗೆ ಏನು ನೋವು ಆಗೋದಿಲ್ಲ. ದಟ್ ಇಸ್ ವೈ ವಿ ಕಾಲ್ ಗ್ಲೋಕೋಮಾ ಇಸ್ ದ ಸೈಲೆಂಟ್ ಥೀಫ್ ಆಫ್ ವಿಷನ್. ಒಂದಾಯ್ತು ತದನಂತರ ಇನ್ನೊಂದು ಮಾಡಿದಾಗ ಪ್ರಾಬ್ಲಮ್ ಆಗುತ್ತಾ ಅಥವಾ ಒಂದಕ್ಕೆ ಸಾಕಾ ಅಥವಾ ಒಂದು ಸರಿಯಾಗಿ ಕಾಣುತ್ತೆ ಇನ್ನೊಂದು ಕಾಣಲ್ಲ, ಸೊ ಮತ್ತೆ ಪ್ರಾಬ್ಲಮ್ ಶುರು ಆಗುತ್ತಾ, ಹೇಗೆ ಮೇಡಮ್? ಒಂದು ಕಣ್ಣು ಆಪರೇಷನ್ ಆದಮೇಲೆ ನಾಟ್ ಡಿಪೆಂಡೆಂಟ್ ಅಪಾನ್ ಸೀಸನ್, ಮಳೆಗಾಲಲ್ಲಿ ಅಥವಾ ವಿಂಟರ್ ಸೀಸನ್, ಅದು ಸಮರ್ ಸೀಸನ್, ಬೇಸಿಗೆ ಕಾಲಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಎವ್ರಿಥಿಂಗ್ ಇಸ್ ಸೇಮ್, ಬೇಗ ಗುಣ ಆಗ್ತದೆ. ಸೊ ನಿಮಗೆ ಪ್ರಾಬ್ಲಮ್ ಇದೆ ಅಂದರೆ ಯಾವ ಟೈಮಲ್ಲಿ ಸರ್ಜರಿ ಮಾಡಬೇಕು ಅಥವಾ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಬರುತ್ತೆ. ಸೊ ಏನು ಹೇಳ್ತೀರಾ ಮೇಡಮ್? 10 ದಿವಸ ಕಣ್ಣೊಳಗಡೆ ನೀರು ಹಾಕಕ್ಕೆ ಇಲ್ಲ, ತಲೆ ಸ್ನಾನ ಮಾಡಕ್ಕೆ ಇಲ್ಲ, ಮೈ ಕೈಯಿಂದ ಸ್ನಾನ ಮಾಡಬಹುದು. ಈ ತರ ಕಣ್ಣೊಳಗಡೆ ನೀರು ಸ್ಪ್ಲಾಶ್ ಮಾಡಕ್ಕೆ ಇಲ್ಲ, ಹಾಕಕ್ಕೆ ಇಲ್ಲ. ಅನ್ಫಾರ್ಚುನೇಟ್ಲಿ ಪೊರೆಗೆ ಏನು ಟ್ರೀಟ್ಮೆಂಟ್ ಇಲ್ಲ, ಜಸ್ಟ್ ಶಸ್ತ್ರಚಿಕಿತ್ಸೆ ಮಾಡಬೇಕು, ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ. ವೀಕ್ಷಕ ನಮಸ್ತೆ, ಇವತ್ತಿನ ವಿಶೇಷ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ಜನರು ತಾವುಗಳು ಕೇಳ್ತಾ ಇದ್ರಿ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದ ನಂತರ ನಮಗೆ ಬಹಳಷ್ಟು ಕರೆಗಳು, ಬಹಳಷ್ಟು ಎಂಕ್ವೈರಿಗಳು, ಬಹಳಷ್ಟು ಜನರು ಕೇಳಿದ್ರು ಈ ಹಾಸ್ಪಿಟಲ್ ಎಲ್ಲಿ ಬರುತ್ತೆ, ಜೊತೆಗೆ ಏನು ವಿಚಾರ. ಸೊ ಯಾಕಂತ ಬಂದಾಗ ನಮ್ಮ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲೇ ಅತಿ ದೊಡ್ಡದಾಗಿರುವಂತಹ ಕಣ್ಣಿನ ಆಸ್ಪತ್ರೆ ನಮ್ಮ ಮಂಗಳೂರಿನಲ್ಲಿ ಪಂಪ್ವೆಲ್ ಅಲ್ಲಿ ಲೊಕೇಟ್ ಆಗಿದೆ. ಈ ಬಗ್ಗೆ ತಮ್ಗಳಿಗೆ ಗೊತ್ತಿದೆ. ಆ ಬಗ್ಗೆ ನಾನು ಆ ಒಂದು ಆಸ್ಪತ್ರೆಗೆ ಹೋಗಿ ಬಹಳಷ್ಟು ಜನರು ಗುಣಮುಖರಾದವರನ್ನ ಸಂದರ್ಶನ ಮಾಡಿದ್ದೇನೆ. ತದನಂತರ ತಾವುಗಳು ಕೇಳಿದಿರಿ, ನಮ್ಮ ಮಂಗಳೂರಿನಲ್ಲಿ ನಮ್ಮ ಭಾರತ ದೇಶದಲ್ಲೇ ಅತಿ ದೊಡ್ಡ ಕಣ್ಣಿನ ಆಸ್ಪತ್ರೆ ಆಗಿರುವಂತಹ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, ಈ ಐ ಹಾಸ್ಪಿಟಲ್ನ ನುರಿತ ವೈದ್ಯರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಪ್ರತಿ ಬಾರಿಯೂ ನಾನು ಹೇಳ್ತೀನಿ, ತಮ್ಗಳಿಗೆ ಗೊತ್ತಿದೆ, ಕಣ್ಣು ಅನ್ನುವಂಥದ್ದು ಎಷ್ಟು ಪ್ರಮುಖವಾಗಿರುವಂತಹ ನಮ್ಮ ಮಾನವನಿಗೆ ದೇವರು ಕೊಟ್ಟಿರುವಂತಹ ಒಂದು ಆಸ್ತಿ ಅನ್ನುವಂಥದ್ದು. ಆದರೆ ಆ ಕಣ್ಣಿನ ದೃಷ್ಟಿಯೇ ಮಂಜಾಗ್ತಾ ಹೋದ್ರೆ, ಆ ಕಣ್ಣಿನ ದೃಷ್ಟಿಯೇ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಹೋದ್ರೆ ಬಹಳಷ್ಟು ನಮ್ಮ ಬದುಕು ಎಷ್ಟು ಯಾತನೆಯನ್ನು ಪಡೆದುಕೊಳ್ಳುತ್ತೆ ನಮ್ಗಳಿಗೆ ಗೊತ್ತಿದೆ, ಅನುಭವಿಸಿದವರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವು ಮಾಡಿರುವಂತಹ ಅಗರ್ವಾಲ್ ಅನ್ನುವಂತಹ ಆಸ್ಪತ್ರೆಯಲ್ಲಿ ಬಹಳಷ್ಟು ಜನರು ಅಲ್ಲಿ ಹೋಗಿ ಅಲ್ಲಿ ಅವರ ಕಣ್ಣಿನ ಸಮಸ್ಯೆ ಕ್ಯೂರ್ ಆದ ನಂತರ ಅವರ ಅನುಭವವನ್ನು ಹೇಳಿದ ನಂತರ ಅವರ ಬದುಕು ಬದಲಾಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಹೌದಾ ಅಂತ ಬಂದಾಗ ಬಹಳಷ್ಟು ಜನರು ಅದರಿಂದ ಬದಲಾವಣೆಯನ್ನು ಕಂಡಿದ್ದಾರಂತೆ. ಹಾಗಾಗಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನೇರವಾಗಿ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಇದರ ಸೀನಿಯರ್ ಕ್ಯಾಟ್ರಾಕ್ಟ್ ಅಂಡ್ ಗ್ಲುಕೋಮಾ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅದಿತಿ ಎಸ್ ಮೇಡಮ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ. ಆರಾಮಲ್ಲ? ಆರಾಮ ಮೇಡಮ್, ನಾನು ಕೂಡ ಆರಾಮವಾಗಿದ್ದೀನಿ. ಅಂಡ್ ಅದಿತಿ ಮೇಡಮ್ ಅವರ ಮಾತನ್ನ ಈ ಹಿಂದೆ ನೀವು ಕೇಳಿದಿರಿ, ನನ್ನ ಕಾರ್ಯಕ್ರಮದಲ್ಲಿ ನೀವು ಕೇಳಿದಿರಿ. ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ಗೆ ನಾನು ಹೋದಾಗ ಅಲ್ಲಿ ಮೇಡಮ್ ಅವರು ಮಾತನಾಡಿದ್ರು. ಅವರು ಸಂಪೂರ್ಣವಾಗಿರೋ ಆಸ್ಪತ್ರೆಯನ್ನ ನನಗೆ ತೋರಿಸಿದ್ರು, ಸಂದರ್ಶನವನ್ನು ಕೂಡ ಮಾಡಿದ್ವಿ. ಸೊ ಇನ್ಡೆಪ್ತ್ ಆಗಿ ನಮ್ಮ ಕಣ್ಣಿನ ಬಗ್ಗೆ ಮಾತಾಡಬೇಕು. ಸೊ ಈ ಬಗ್ಗೆ ಡೌಟ್ ಏನಾದ್ರೂ ಇದ್ರೆ ಕ್ಲಿಯರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತೀನಿ. ನಾನು ಈ ಹಿಂದೆ ಮಾತಾಡಿದ್ದೀನಿ ಆಸ್ಪತ್ರೆಯಲ್ಲಿ, ಆದರೆ ನಮ್ಮ ಕೂಡ ಸ್ಟುಡಿಯೋದಲ್ಲಿ ನಮ್ಮ ಇವತ್ತಿನ ವೀಕ್ಷಕರಿಗೆ, ಫ್ರೆಶ್ ಆಗಿರುವಂತ ನೋಡ್ತಾ ಇರುವಂತ ವೀಕ್ಷಕರಿಗೆ ಅಗರ್ವಾಲ್ ಐ ಹಾಸ್ಪಿಟಲ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿತಿನ್, ತುಂಬಾ ಧನ್ಯವಾದಗಳು ನನಗೆ ಇಲ್ಲಿ ಇನ್ವೈಟ್ ಮಾಡೋದಕ್ಕೆ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನೀಗ ಸ್ವಲ್ಪ ನನ್ನ ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆ ಬಗ್ಗೆ ನಾನು ಹೇಳ್ತೀನಿ. ಇದು ಫಸ್ಟ್ ಆಸ್ಪತ್ರೆ 1957 ಅಲ್ಲಿ ಓಪನ್ ಆಗಿದೆ ಬೈ ಡಾಕ್ಟರ್ ಲೇಟ್ ಪದ್ಮಶ್ರೀ ಡಾಕ್ಟರ್ ಜೈವೀರ್ ಅಗರ್ವಾಲ್ ಮತ್ತೆ ಅವರಿಗೆ ವೈಫ್ ಡಾಕ್ಟರ್ ತಾಹಿರಾ ಅಗರ್ವಾಲ್ ಅವರು ಓಪನ್ ಮಾಡಿದ್ದಾರೆ 1957. ಈಗ ಅವರಿಗೆ ಮಗ ಅವರ ರೆಸ್ಪೆಕ್ಟೆಡ್ ಪ್ರೊಫೆಸರ್ ಡಾಕ್ಟರ್ ಅಮರ್ ಅಗರ್ವಾಲ್ ಸರ್, ಅವರು ಈಗ ಅಗರ್ವಾಲ್ ಐ ಆಸ್ಪತ್ರೆಗೆ ಚೇರ್ಮನ್ ಇದೆ. ಹಿ ಈಸ್ ಲೀಡಿಂಗ್ ದ ಹೋಲ್ ಚೈನ್ ಆಫ್ ಹಾಸ್ಪಿಟಲ್ಸ್. ಸೊ ಆಕ್ಚುಲಿ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪೂರ್ತಿ ಇಂಡಿಯಾದಲ್ಲಿ ಮತ್ತೆ ಹೊರಗಡೆ 313 ಚೈನ್ಸ್ ಆಫ್ ಹಾಸ್ಪಿಟಲ್ಸ್ ಇದೆ, ಬ್ರಾಂಚಸ್ ಇದೆ ಡಾಕ್ಟರ್ ಅಗರ್ವಾಲ್ ಐ ಆಸ್ಪತ್ರೆಗೆ. ಆ್ಯಂಡ್ ಓನ್ಲಿ ಇನ್ ಕರ್ನಾಟಕ 28 ಆಸ್ಪತ್ರೆ ಇದೆ, 28 ಹಾಸ್ಪಿಟಲ್ಸ್. ಆ್ಯಂಡ್ ನಂದು ಬ್ರಾಂಚ್ ಇಲ್ಲಿ ಮ್ಯಾಂಗ್ಳೂರ್ದಲ್ಲಿ 2025 ಅಲ್ಲಿ ಮೇ, ಸೊ 1 ವರ್ಷ ಆಗಿದೆ, ಮೋರ್ ದೆನ್ 1 ಇಯರ್ ಆಗಿದೆ. ಈಗ ಮೇ ಅಲ್ಲಿ ಓಪನ್ ಆಗಿದೆ 2025 ಮೇ. ಆಸ್ಪತ್ರೆಯಲ್ಲಿ 1 ಇಯರ್ ಆಗ್ತಾ ಬಂತು. 1 ಇಯರ್ ಆಗ್ತಾ ಬಂತು, ಕಂಪ್ಲೀಟ್ ಆಗಿದೆ ಈಗ. ಓಕೆ, ಹೇಗೆ ನಡೀತಾ ಇದೆ ಮೇಡಮ್ ಈಗ ಅಗರ್ವಾಲ್ ಹಾಸ್ಪಿಟಲ್? ಅಂದ್ರೆ ಮಂಗಳೂರಿಗರಿಗೆ ಇದು ಹೊಸತು ಅಲ್ವಾ? ಸೊ ಹಾಗಿದ್ದಾಗ ತಮ್ಗಳಿಗೆ ಇಲ್ಲಿಗೆ ಬಂದು, ಬಿಫೋರ್ ದಟ್ ತಾವು ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ರಿ. ಸೊ ಹಾಗಿದ್ದಾಗ ತಾವು MBBS KMC ಮಣಿಪಾಲದಲ್ಲಿ ಮಾಡಿದವರು. ಸೊ ಹಾಗಿದ್ದಾಗ ವೈ ಡಿಫರ್ ಫ್ರಮ್ ಅದರ್ಸ್ ಅಂತ ಹೇಳ್ತೀರಿ ಡಾಕ್ಟರ್ ಅಗರ್ವಾಲ್ ತಮ್ಮ ಪ್ರಕಾರ? ಡಾಕ್ಟರ್ ಅಗರ್ವಾಲ್ ಒಂದು ಬೇರೆ ತರ
ವಿ ಆರ್ ಪೇಷಂಟ್ ಓರಿಯೆಂಟೆಡ್. ಪೇಷಂಟ್ ಬಗ್ಗೆ ತುಂಬ ಡೆಡಿಕೇಶನ್ ಇದೆ ಇಲ್ಲಿ ಆಸ್ಪತ್ರೆಗೆ, ಎಲ್ಲ ಡಾಕ್ಟರ್ಸ್ಗೆ. ಮತ್ತು ಯಾವಾಗಲೂ ನಾನು ಪೇಷಂಟ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಪೇಷಂಟ್ ಬಗ್ಗೆ ಏನು ಬೆಸ್ಟ್ ಇದೆ, ಏನು ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಬೋದು. ನೋಡಿ, ಕಣ್ಣು ಆಸ್ಪತ್ರೆ ತುಂಬ ಇದೆ, ಎಲ್ಲ ಕಡೆ ಇದೆ. ಬಟ್ ಕ್ವಾಲಿಟಿ ಕೇರ್ ಚಿಕ್ಕದು 2nd ಟೈರ್ 2 ಟೈರ್ ಸಿಟಿಯಲ್ಲಿ 3 ಟೈರ್ ಸಿಟಿಯಲ್ಲಿ ಈವನ್ ಹಳ್ಳಿಯಲ್ಲಿ ಅದು ಕ್ವಾಲಿಟಿ ಕೇರ್ ಅವೈಲೇಬಲ್ ಇರ್ತದೆ ಇಲ್ವಾ? ಅದೇ ನಂದು ಮುಖ್ಯ ಅದು ಇದೆ, ನಂದು ಮುಖ್ಯ ಧ್ಯೇಯ ಆಗಿದೆ. ಸೊ ದಟ್ ವಿ ಕ್ಯಾನ್ ಪ್ರೊವೈಡ್ ಕ್ವಾಲಿಟಿ ಕೇರ್ ಟು ಈಚ್ ಆ್ಯಂಡ್ ಎವ್ರಿ ಒನ್, ವೆದರ್ ಇಟ್ ಇಸ್ 1st ಟೈರ್ ಸಿಟಿ ಮೆಟ್ರೋ ಇದೆ ಅಥವಾ 2 ಟೈರ್ ಸಿಟಿ ಇದೆ, 3 ಟೈರ್ ಸಿಟಿ ಇದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಇದೆ ನನ್ನ ಆಸ್ಪತ್ರೆಯಲ್ಲಿ, ಅಗರ್ವಾಲ್ಸ್ ಅಲ್ಲಿ. ಬಿ ಇಟ್ ಕ್ಯಾಟ್ರಾಕ್ಟ್, ಆಂಟೀರಿಯರ್ ಸೆಗ್ಮೆಂಟ್, ಪೊಸ್ಟೀರಿಯರ್ ಸೆಗ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಪೋರೆ ಡಿಪಾರ್ಟ್ಮೆಂಟ್ ಇದೆ, ಗ್ಲೋಕೋಮಾಗೆ ಟ್ರೀಟ್ಮೆಂಟ್ಗೆ ಡಿಪಾರ್ಟ್ಮೆಂಟ್ ಇದೆ, ರೆಟಿನಾಗೆ ಡಿಪಾರ್ಟ್ಮೆಂಟ್ಗೆ ಟ್ರೀಟ್ಮೆಂಟ್ ಇದೆ, ಮತ್ತೆ ಕಣ್ಣಿಗೆ ಸುತ್ತಮುತ್ತ ಐಲಿಡ್ಸ್ ಎಲ್ಲ ಇದೆ, ಅದು ಕೂಡ ಡಿಪಾರ್ಟ್ಮೆಂಟ್. ಆಕ್ಯುಲೋಪ್ಲಾಸ್ಟಿ ನಾನು ಹೇಳ್ತೀವಿ. ಮತ್ತೆ ಚಿಕ್ಕ ಮಕ್ಕಳಿಗೆ ಪವರ್ ಬರ್ತದೆ ಅಥವಾ ಅವರಿಗೆ ಸ್ವಲ್ಪ ಕಣ್ಣೊಳಗಡೆ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದೆ, ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್. ಪೀಡಿಯಾಟ್ರಿಕ್ ಆಫ್ಥಲ್ಮಾಲಜಿ ನಾನು ಹೇಳ್ತೀನಿ. ಸೊ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ರೂಫ್. ಸೊ ಅದು ಸ್ವಲ್ಪ ಯುನೀಕ್ ಇದೆ. ಇದು ಮ್ಯಾಂಗ್ಳೂರಲ್ಲಿ ಎಲ್ಲ ಒಂದೇ ರೂಫಲ್ಲಿ. ನನ್ನ 3 ಫ್ಲೋರ್ಸ್ಗೆ ಆಸ್ಪತ್ರೆ ಇದೆ. 1st ಫ್ಲೋರಲ್ಲಿ OPD ಇದೆ, 2nd ಫ್ಲೋರ್ ಅಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ಸ್ ಇದೆ, ಅಂಡ್ 3rd ಫ್ಲೋರ್ ಅಲ್ಲಿ ನೀವು ಬಂದಿದ್ದೀರಾ ಅಲ್ವಾ, ನೀವು ನೋಡಿದ್ದೀರಾ. 3rd ಫ್ಲೋರ್ ಸ್ಟೇಟ್ ಆಫ್ ಆರ್ಟ್ OT ಇದೆ. ಸೊ ಆಪರೇಷನ್ ಇವಾಗ ಲೈವ್ ಆಪರೇಷನ್ ಆಗ್ತದೆ. ಆಪರೇಷನ್ ಅಲ್ಲಿ ಒಂದು ನೀವು ನೋಡಿದ್ರಲ್ವಾ, ವ್ಯೂಯಿಂಗ್ ಗ್ಯಾಲರಿ ಇದೆ. ಪೇಷಂಟ್ ಜೊತೆಗೆ ಅಟೆಂಡರ್ಸ್ ಎಲ್ಲ ಬರ್ತದೆ ಅಲ್ವಾ, ಅವ್ರು ಹೊರಗಡೆ ಕೂತ್ಕೊಳ್ಳಿ, ಒಳಗಡೆ ನೋಡಬೇಕು ಯಾರು ಆಪರೇಷನ್ ಮಾಡ್ತಾರೆ, ನಾನು ಆಪರೇಷನ್ ಮಾಡ್ತೀನಿ, ಹೇಗೆ ಟ್ರೀಟ್ಮೆಂಟ್ ಆಗ್ತದೆ, ಯಾವ ಲೆನ್ಸ್ ಹಾಕಿದ್ದಾರೆ, ಯಾವ ರೀತಿ ಆಗ್ತದೆ ಎಲ್ಲ ಅವರು ನೋಡ್ತಾರೆ. ಒಂದು ಲೈವ್ ಮತ್ತೆ ಒಂದು ಸ್ಕ್ರೀನ್ ಇದೆ. ಸೊ ಏನು ಆಪರೇಷನ್ ಆಗ್ತದೆ ಎಲ್ಲ ನೋಡ್ಬೋದು. ಸೊ ದೀಸ್ ಥಿಂಗ್ಸ್ ಮೇಕ್ ಅವರ್ ಹಾಸ್ಪಿಟಲ್ ವೆರಿ ಯುನೀಕ್. ಅದು ಯುನೀಕ್ ಪಾಯಿಂಟ್ಸ್ ಇದೆ. ನಿಜ, ನಾನು ಕೂಡ ಅಗರ್ವಾಲ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿರುವಂತಹ ಕೆಲವರು, ಅಂದರೆ ನಮ್ಮ ಮಂಗಳೂರಿನ ಕೆಲವು ಜನರು ಅವರ ಕಣ್ಣಿನ ದೃಷ್ಟಿ ಬಂದಿದೆ ಅಂತ ಬಂದಾಗ ಆ ಆಸ್ಪತ್ರೆ ಬಗ್ಗೆ ಕೇಳಿದಾಗ, ಅಲ್ಲಿಗೆ ಹೋದಾಗ ಆ ಒಂದು ಅಟ್ಮಾಸ್ಫಿಯರ್ಗಳನ್ನು ನಾವು ನೋಡಿದ್ದೀವಿ. ಜೊತೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಲಕ್ಷಾಂತರ ಜನರು ಕಾರ್ಯಕ್ರಮವನ್ನು ನೋಡಿ ಕೇಳಿದ್ದೀರಿ. ಎಲ್ಲಿ ಆಸ್ಪತ್ರೆ ಅನ್ನುವಂಥದ್ದು, ಅದು ಪಂಪ್ವೆಲಲ್ಲಿ ಇರುವಂಥದ್ದು, ಬಹಳ ಜನರಿಗೆ ಗೊತ್ತಿಲ್ಲ. ಸೊ ಪಂಪ್ವೆಲಲ್ಲಿರುವಂತಹ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್. ಸೊ ಹಾಗಿದ್ದಾಗ ನಮ್ಮ ಜೊತೆ ಇವತ್ತು ಅದಿತಿ ಮೇಡಮ್ ಅವರಿದ್ದಾರೆ. ಡಾಕ್ಟರ್ ಅದಿತಿ ಮೇಡಮ್ ಅವರು ನನಗೆ ಇವತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಬಗ್ಗೆ ಇನ್ ಡಿಟೇಲ್ ಆಗಿ ವಿಚಾರಗಳನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಈ ಒಂದು ವಿಚಾರದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯಲ್ಲಿ ಬರುವಂತಹ ಹೊಸ ಪ್ರಗತಿಗಳು, ಅಂದರೆ ಹೊಸ ತಂತ್ರಜ್ಞಾನ, ಹೊಸ ಟೆಕ್ನಾಲಜಿ, ಹೊಸ ಲೆನ್ಸ್ಗಳು, ಈ ಬಗ್ಗೆ ಮೇಡಮ್ ಏನು ಹೇಳ್ತೀರಿ? ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಿತಿನ್. ಸೊ ಮೊದಲು ನಾನೊಂದು ಹೇಳ್ತೀನಿ, ಪೊರೆ ಏನಿದೆ. ಫಸ್ಟ್ ಕಣ್ಣಿಗೆ ಶಸ್ತ್ರಚಿಕಿತ್ಸೆ, ಪೊರೆ ಬಗ್ಗೆ ಶಸ್ತ್ರಚಿಕಿತ್ಸೆ ಆಗ್ತದೆ. ಸೊ ಪೊರೆ ಏನಿದೆ, ತುಂಬ ಪೇಷಂಟ್ಸ್ ನನ್ನ ಹತ್ರ ಕೇಳ್ತಾರೆ, ಮೇಡಮ್ ನೀವು ಏನು ಹೇಳ್ತೀರಾ, ಕಣ್ಣೊಳಗಡೆ ಏನಾಗಿದೆ, ಪೊರೆ ಅಂತ. ಸೊ ನಾನು ಜಸ್ಟ್ 2 ಲೈನ್ಸಲ್ಲಿ ಪೊರೆ ಏನಿದೆ ನಾನು ಹೇಳ್ತೀನಿ. ನೋಡಿ, ಎಲ್ಲರಿಗೆ ಕಣ್ಣೊಳಗಡೆ ಹುಟ್ಟುವಾಗ ಒಂದು ನಾರ್ಮಲ್ ಲೆನ್ಸ್ ಇರ್ತದೆ. ಇದು ನೋಡಿ, ಇದು ನಂದು ಕಣ್ಣು ಇದೆ, ಇದು ಕಣ್ಣು ಒಳಗಡೆ ಒಂದು ನಾರ್ಮಲ್ ಲೆನ್ಸ್ ಇರ್ತದೆ. ಓಕೆ, ಸೊ ಇದರಿಂದ ಬೆಳಕು ಕಣ್ಣೊಳಗಡೆ ಬರ್ತದೆ, ಮತ್ತೆ ರೆಟಿನಾ ಅಥವಾ ನಂದು ನರದಲ್ಲಿ ಫಾಲ್ ಆಗ್ತದೆ, ಆದಮೇಲೆ ಬ್ರೈನಿಂದ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಆಗ್ತದೆ, ನನಗೆ ಕಾಣ್ತದೆ. ಅರ್ಥ ಆಯ್ತಾ? ಸೊ ವಯಸ್ಸು ಆಗ್ತಾ ಇದು ಲೆನ್ಸ್ಗೆ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕ ಹೋಗ್ತದೆ. ಸೊ ಇದು ಲೆನ್ಸ್ಗೆ ಕಲರ್ ಚೇಂಜ್ ಆಗ್ತದೆ. ಈಗ ಇದು ಟ್ರಾನ್ಸ್ಪೆರೆಂಟ್ ಇದೆ, ಆದಮೇಲೆ ಇದು ಈ ಥರ ಆಗ್ತದೆ. ಓಕೆ, ಸೊ ಇದೆ ಕಲರ್ ಚೇಂಜ್ ಕಾರಣ ನಾನು ಹೇಳ್ತೀನಿ ಪೊರೆ ಬಂದಿದೆ. ಸೊ ಕಣ್ಣೊಳಗಡೆ ಕೊನೆ ತನಕ ಇದು ಪೂರ್ತಿ ಇದು ವೈಟ್ ಆಗ್ತದೆ ಲೆನ್ಸ್. ಓಕೆ, ಸೊ ಟ್ರೀಟ್ಮೆಂಟ್ ಮಾಡೋದಿಲ್ಲ ಅಂದರೆ ಕೆಲವು ಪೇಷಂಟ್ಸ್ ಪೂರ್ತಿ ಅಂದಹೀನ ಆಗ್ತದೆ ಅಲ್ವಾ, ಬ್ಲೈಂಡ್ ಆಗ್ತದೆ ಲಾಸ್ಟ್ ಕೊನೆ ತನಕ. ಸೊ ಅದೇ ಪೊರೆ ಇರ್ತದೆ. ಸೊ ಈ ಥರ ಆದಮೇಲೆ ಕಣ್ಣೊಳಗಡೆ ಬೆಳಕು ಹೋಗುದಿಲ್ಲ ಅಥವಾ ಕಡಿಮೆ ಬೆಳಕು ಹೋಗ್ತದೆ. ಸೊ ಪೇಷಂಟ್ಸ್ ಹೇಳ್ತಾರೆ, ನನಗೆ ಈಗ ಕಾಣ್ತಾ ಇಲ್ಲ, ದೃಷ್ಟಿ ಸ್ವಲ್ಪ ಮಂಜಾಗಿದೆ, ಡ್ರೈವಿಂಗ್ ಮಾಡುವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಎಸ್ಪೆಷಲಿ ನೈಟ್ ಡ್ರೈವಿಂಗ್ ಮಾಡುವಾಗ ಅದು ಅಷ್ಟು ಕ್ಲಿಯರ್ ಕಾಣೋದಿಲ್ಲ. ಸೊ ಇದು ಫಸ್ಟ್ ಅದು ಮತ್ತು ಓದಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇದು ಫಸ್ಟ್ ಸಿಂಪ್ಟಮ್, ಪೊರೆಗೆ ಇದು ಫಸ್ಟ್ ಸಿಂಪ್ಟಮ್ಸ್ ಇರ್ತದೆ. ಸೊ ಅನ್ಫಾರ್ಚುನೇಟ್ಲಿ ಪೊರೆಗೆ ಏನು ಟ್ರೀಟ್ಮೆಂಟ್ ಇಲ್ಲ, ಜಸ್ಟ್ ಶಸ್ತ್ರಚಿಕಿತ್ಸೆ ಮಾಡಬೇಕು, ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ. ಏನು ಮಾತ್ರೆ ಕೊಡೋಕ್ಕೆ ಆಗೋದಿಲ್ಲ, ಏನು ಡ್ರಾಪ್ಸ್ ಕೊಡೋಕ್ಕೆ ಆಗೋದಿಲ್ಲ, ಏನು ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ. ಕನ್ನಡಿಕ ಕೂಡ ಫೇಲ್ ಆಗ್ತದೆ ಲಾಸ್ಟ್. ಸೊ
ಇದು ಶಸ್ತ್ರಚಿಕಿತ್ಸಾ ತುಂಬ ಈಸಿ, ಸುಲಭ, ತುಂಬ ಸ್ಯಾಟಿಸ್ಫೈಯಿಂಗ್ ಸರ್ಜರಿ ಇದೆ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಪೇಷಂಟ್ಗೆ ತುಂಬ ಕ್ಲಿಯರ್ ವಿಷನ್ ಸಿಗ್ತದೆ. ಅದೇ ಕಾರಣ ತುಂಬ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ಸಕ್ಸಸ್ ರೇಟ್ ತುಂಬ ಹೈ ಇರ್ತದೆ ಕಣ್ಣಿಗೆ ಶಸ್ತ್ರಚಿಕಿತ್ಸಾದಲ್ಲಿ. ಸೊ ಯಾರಾದರೂ ಪೇಷಂಟ್ಗೆ ವಯಸ್ಸಾದಮೇಲೆ ಮೇ ಬಿ 60 ಇಯರ್ಸ್ ಆದಮೇಲೆ 70 ಇಯರ್ಸ್ ಆದಮೇಲೆ ಸ್ವಲ್ಪ ದೃಷ್ಟಿ ಮಂಜಾಗ್ತದೆ, ಕನ್ನಡಿಗಾಗೆ ಪವರ್ ಪುನಃ ಹೆಚ್ಚಾಗ್ತದೆ ಅಥವಾ ಚೇಂಜ್ ಆಗ್ತದೆ, ಡ್ರೈವಿಂಗ್ ಮಾಡುವಾಗ ಕಷ್ಟ ಆಗ್ತದೆ, ಸೊ ಅವರು ಅಟ್ಲೀಸ್ಟ್ ಆಫ್ಥಲ್ಮಾಲಜಿಸ್ಟ್ ಕಣ್ಣು ಡಾಕ್ಟರ್ ಹತ್ರ ಹೋಗಬೇಕು, ಕಣ್ಣು ಪರೀಕ್ಷೆ ಮಾಡಬೇಕು, ಕೇಳಬೇಕು ನನ್ನ ಕಣ್ಣೊಳಗಡೆ ಏನಾಗಿದೆ. ಸೊ ಅದೇ, ಸೊ ಇದು ಫಸ್ಟ್ ಸ್ಟೆಪ್ ಇದೆ. ನಾನು ನಿಮಗೆ ಕ್ವೆಶನ್ ಆನ್ಸರ್ ಮಾಡ್ತೀನಿ. ನೀವು ಕೇಳಿದಿರ ಶಸ್ತ್ರಚಿಕಿತ್ಸಲ್ಲಿ ಏನೇನು ಅದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ. ಸೊ ಶಸ್ತ್ರಚಿಕಿತ್ಸಾದಲ್ಲಿ ನಾನು ಆಸ್ಪತ್ರೆಯಲ್ಲಿ ನೀವು ಬರ್ತೀರಾ ಅಂದರೆ ಎಲ್ಲ ಮೋಸ್ಟ್ಲಿ ಲೇಸರ್ ಸರ್ಜರಿ, ಲೇಮ್ಯಾನ್ ಟರ್ಮ್ ಇದೆ ಲೇಸರ್ ಸರ್ಜರಿ, ಬಟ್ ಆ್ಯಕ್ಚುಲಿ ಅದು ಅಲ್ಟ್ರಾಸೌಂಡ್ ಎನರ್ಜಿ ಯೂಸ್ ಮಾಡಿ ನಾನು ಫೇಕೋ ಎಮಲ್ಸಿಫಿಕೇಶನ್ ಸರ್ಜರಿ ಮಾಡ್ತೀನಿ. ಮೊದಲು ಏನಾಗ್ತದೆ, ಮೊದಲ ಕಾಲದಲ್ಲಿ ಅದು ಒಂದು 6 mm ಗಾಯ ಹಾಕಿ, ಒಂದು ದೊಡ್ಡ ಗಾಯ ಹಾಕಿ ಅವರದು ಪೂರ್ತಿ ಪೊರೆ ಕಣ್ಣೊಳಗಡೆಯಿಂದ ತೆಗಿತಾರೆ. ಮತ್ತೆ ಹೊಳೆಗೆ ಎಲ್ಲ ಹಾಕಿ ಆರ್ಟಿಫಿಷಿಯಲ್ ಲೆನ್ಸ್ ಕಣ್ಣೊಳಗಡೆ ಹಾಕಿ ಹೊಳೆಗೆ ಹಾಕ್ತಾರೆ. ಈಗ ಇದು 2 to 3 millimeter ಗಾಯ ಹಾಕಿ ಒಂದು ಫೇಕೋ ಪ್ರೋಬ್ ಇರ್ತದೆ, ಅಲ್ಟ್ರಾಸೌಂಡ್ ಎನರ್ಜಿಯಿಂದ ಇದು ಪೊರೆಗೆ ಚಿಕ್ಕ ಚಿಕ್ಕ ಪೀಸಸ್ ಅಲ್ಲಿ ಕಟ್ ಮಾಡಿ ವ್ಯಾಕ್ಯೂಮ್ ಇಂದ ಸಕ್ ಮಾಡ್ತಾರೆ. ಮತ್ತೆ ಕಣ್ಣೊಳಗಡೆ ಒಂದು ಫೋಲ್ಡೆಬಲ್ ಲೆನ್ಸ್ ಹಾಕ್ತಾರೆ. ಥ್ರೂ ದ್ಯಾಟ್ 2 millimeter ಇನ್ಸಿಷನ್, 2 to 3 millimeter ಇನ್ಸಿಷನ್. ಸೊ ಗಾಯ ಅಷ್ಟು ಇಲ್ಲ, ಜಸ್ಟ್ 3 millimeter ಇದೆ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಅದು ಗಾಯ ಹೀಲ್ ಆಗ್ತದೆ, ಗುಣ ಆಗ್ತದೆ. ಸೊ ಅದು ತುಂಬ ಸೇಫ್ ಸರ್ಜರಿ ಇದೆ, ಏನು ಹೊಳೆಗೆ ಇಲ್ಲ. ನಾನು ಆಸ್ಪತ್ರೆಯಲ್ಲಿ ಬಂದಿದ್ದೀರಾ ಅಂದರೆ ನೀವು ನೋಡಿದ್ದೀರಾ ಲೈವ್ ಸರ್ಜರಿ. ಸೊ ಸರ್ಜರಿ ಮಾಡುವಾಗ ಏನು ಇಂಜೆಕ್ಷನ್ಸ್ ಕೂಡ ಇಲ್ಲ, ಜಸ್ಟ್ ಡ್ರಾಪ್ಸ್ ಹಾಕಿ, ನಾನು ಟಾಪಿಕಲ್ ಅನೆಸ್ಥೀಶಿಯಾ ಹೇಳ್ತೀನಿ, ಡ್ರಾಪ್ಸ್ ಹಾಕಿ ಅದು ಆಪರೇಷನ್ ಆಗ್ತದೆ. ಪೇಷಂಟ್ಗೆ ಏನು ಗೊತ್ತಾಗೋದಿಲ್ಲ, 5 to 10 minutes ಅಲ್ಲಿ ಆಪರೇಷನ್ ಮುಗಿತದೆ. ಸೊ ತುಂಬ ಈಸಿ ಆಪರೇಷನ್ ಇದೆ, ಪೇಷಂಟ್ಸ್ಗೆ ಏನು ಗೊತ್ತಾಗೋದಿಲ್ಲ ಆ್ಯಂಡ್ ಇಮಿಡಿಯೇಟ್ ಡಿಸ್ಚಾರ್ಜ್. ಏನು ಅಡ್ಮಿಷನ್ ಇಲ್ಲ, 3 ದಿನ 2 ದಿನ ಏನು ಅಡ್ಮಿಷನ್ ಇಲ್ಲ, ಇಮಿಡಿಯೇಟ್ಲಿ ಅವ್ರು ಮನೆಗೆ ಹೋಗ್ಬೋದು. ಮತ್ತೆ ನಾನೇನು ಪಟ್ಟಿ ಕೂಡ ಹಾಕೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ ಬೆಂಗಳೂರಿಗೆ ಲೋಕಲಿಂದ ಬಂದಿದ್ದಾರೆ ಅಂದರೆ ನಾನು ಕಪ್ಪು ಕನ್ನಡಿ ಹಾಕಿ ಅವರಿಗೆ ಮನೆ ಕಳಿಸ್ತೀನಿ. ದೂರಿಂದ ಬಂದಿದ್ದಾರೆ ಅಂದರೆ ನಾನು ಒಂದು ಪಟ್ಟಿ ಹಾಕ್ತೀನಿ, ಮನೆ ಹೋಗುವಾಗ ಅವ್ರ ಪಟ್ಟಿ ತೆಗಿತಾರೆ. ಇದು ಒಂದು ಡೆವಲಪ್ಮೆಂಟ್. ಟಾಪಿಕಲ್ ಅನೆಸ್ಥೀಶಿಯಾ ಅಲ್ಲಿ ವಿದೌಟ್ ಇಂಜೆಕ್ಷನ್, ವಿದೌಟ್ ಎನಿ ಸೂಚರ್ಸ್ ನಾನು ಮಾಡ್ತೀನಿ. ತುಂಬ ಸುಲಭ ಆಪರೇಷನ್. ಮತ್ತು ಒಂದು ವೆರಿ ಇಂಪಾರ್ಟೆಂಟ್ ನಾನೊಂದು ಟಾಪಿಕ್ಗೆ ಟಚ್ ಮಾಡ್ತೀನಿ. ಕಣ್ಣೊಳಗಡೆ ಪೊರೆ ತೆಗಿಯಾದ್ಮೇಲೆ ನಾನೊಂದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕ್ತೀನಿ. ಸೊ ಮುಂಚೆ ಅಷ್ಟು ಆಪ್ಷನ್ಸ್ ಅವೈಲೇಬಲ್ ಇರಲಿಲ್ಲ ಪೇಷಂಟ್ಸ್ಗೆ. ಈಗ ತುಂಬ ಆಪ್ಷನ್ಸ್ ಇದೆ ಲೆನ್ಸ್ಗೆ. ಮೋನೋಫೋಕಲ್ ಲೆನ್ಸ್ ಸ್ಟಾರ್ಟಿಂಗ್ ಕ್ಯಾಟಗರಿ ಲೆನ್ಸ್ ಇದೆ. ಅಂದರೆ ಅದು ಹಾಕಿ ಆದಮೇಲೆ ದೂರದೃಷ್ಟಿ ತುಂಬ ಒಳ್ಳೆ ಬರ್ತದೆ. ಪೇಷಂಟ್ಗೆ ಕನ್ನಡಿಕಾಗೆ ಅವಶ್ಯಕತೆ ಆಗುದಿಲ್ಲ. ಹತ್ತಿರ ದೃಷ್ಟಿಗೆ ಓದಲಿಕ್ಕೆ ಬಡಲಿಕ್ಕೆ ಕನ್ನಡಿಕ ಬೇಕು. ದೆನ್ ಕಮ್ಸ್ ಎಕ್ಸ್ಟೆಂಡೆಡ್ ಡೆಪ್ತ್ ಫೋಕಸ್ ಲೆನ್ಸಸ್. ಅದರಲ್ಲಿ ಪೇಷಂಟ್ಸ್ಗೆ ದೂರದೃಷ್ಟಿ ತುಂಬ ಒಳ್ಳೆ ಬರ್ತದೆ. ಮತ್ತು ಇಂಟರ್ಮೀಡಿಯೇಟ್ ವಿಷನ್, ನಾವು IT ಕಂಪ್ಯೂಟರ್ ಎಲ್ಲ ಬಂದಿದ್ದಾರೆ ಅಲ್ವಾ, ಸೊ ಲ್ಯಾಪ್ಟಾಪ್ ಇಸ್ ಅಟ್ ಅನ್ ಇಂಟರ್ಮೀಡಿಯೇಟ್, ಮಧ್ಯದಲ್ಲಿ ಒಂದು ಡಿಸ್ಟೆನ್ಸ್ ಇರ್ತದೆ. ಮತ್ತು ಡ್ರೈವಿಂಗ್ ಮಾಡುವಾಗ ಡ್ಯಾಶ್ ಬೋರ್ಡ್ ಎಲ್ಲ ನೋಡಬೇಕಲ್ವಾ, ಸೊ ಅದು ಕೂಡ ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್. ಸೊ ಕೆಲವು ಪೇಷಂಟ್ಸ್ ಕೇಳ್ತಾರೆ ನನಗೆ ಕನ್ನಡಿಕ ಬೇಡ. ಸೊ ಅದ್ರ ಬಗ್ಗೆ ಇದು ಈಡ್ ಆಫ್ ಲೆನ್ಸಸ್ ಬಂದಿದ್ದಾರೆ. ಆ್ಯಂಡ್ ತುಂಬ ಚಿಕ್ಕ ಅಕ್ಷರ ನೋಡೋಕ್ಕೆ ಈಡ್ ಆಫ್ ಲೆನ್ಸಸ್ ಅಲ್ಲಿ ಸ್ವಲ್ಪ +1 ಥರ ಪವರ್ ಬೇಕು. ಸೊ 10% 20% ಪೇಷಂಟ್ಸ್ಗೆ, 80% ಪೇಷಂಟ್ಸ್ಗೆ ಅದು ಕೂಡ ಅವಶ್ಯಕತೆ ಆಗೋದಿಲ್ಲ. ಆ್ಯಂಡ್ ದೆನ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ರೈಫೋಕಲ್ ಆರ್ ಮಲ್ಟಿಫೋಕಲ್ ಲೆನ್ಸಸ್. ಪೇಷಂಟ್ಸ್ ಹೂ ಆರ್ ವೆರಿ ಡಿಮಾಂಡಿಂಗ್, ಲೈಕ್ ನನಗೆ ಕನ್ನಡಕ ಬೇಡ, ಕಣ್ಣಿಗೆ ಆಪರೇಷನ್ ಆದಮೇಲೆ, ಪೊರೆ ಆಪರೇಷನ್ ಆದಮೇಲೆ ಕನ್ನಡಕ ಬೇಡ ಅಂದರೆ ವಿ ಗಿವ್ ದೆಮ್ ದ ಆಪ್ಷನ್ ಆಫ್ ಟ್ರೈಫೋಕಲ್ ಲೆನ್ಸಸ್. ಅಫ್ಕೋರ್ಸ್ ಇಟ್ ಈಸ್ ನಾಟ್ ದಟ್ ದೇ ವಿಲ್ become 100% glass free, but we will try up till 90 to 95%. ಸೊ ದೂರದೃಷ್ಟಿ ಕೂಡ ಸೂಪರ್ ಇರ್ತದೆ, ವೆರಿ ಕ್ಲಿಯರ್. ಇಂಟರ್ಮೀಡಿಯೇಟ್ ವಿಷನ್ ಕೂಡ ಕ್ಲಿಯರ್ ಇರ್ತದೆ ವಿದೌಟ್ ಗ್ಲಾಸಸ್. ಆ್ಯಂಡ್ ಈವನ್ ಚಿಕ್ಕ ಅಕ್ಷರ ನೋಡುವಾಗ ಅವರಿಗೆ ಮೋಸ್ಟ್ ಆಫ್ ದ ಟೈಮ್ 90 to 95% ಕೆಲಸ ಆಗಿ ವಿದೌಟ್ ಗ್ಲಾಸಸ್ ದೇ ಆರ್ ವೆರಿ ಹ್ಯಾಪಿ. ಸೊ these are called premium lenses. ಸೊ ಯಾವಾಗ ನೀವು ಪೊರೆ ಆಪರೇಷನ್ ಬಗ್ಗೆ ಹೋಗ್ತೀರಾ, ನಿಮ್ಮದು ಆಫ್ಥಲ್ಮಾಲಜಿಸ್ಟ್ ಜೊತೆಗೆ ಅಟ್ಲೀಸ್ಟ್ ಡಿಸ್ಕಸ್ ಮಾಡಿ, ಮಾತಾಡಿ,
ಏನೇನು ಲೆನ್ಸ್ಗೆ ಆಪ್ಷನ್ಸ್ ಇದೆ ನನಗೆ ನೀವು ಅಟ್ಲೀಸ್ಟ್ ಎಜುಕೇಟ್ ಮಾಡಿ. ಆದಮೇಲೆ ನಾನು ಪೇಷಂಟ್ಗೆ ಹೇಳ್ತೀನಿ ಇದು ನಿಮ್ಮದು ಡಿಸಿಷನ್. ನಾನು ಅವರಿಗೆ ಎಜುಕೇಟ್ ಮಾಡ್ತೀನಿ, ಆಪ್ಷನ್ಸ್ ಕೊಡ್ತೀನಿ, ಮತ್ತು ಅವ್ರ ಕಣ್ಣ ಬಗ್ಗೆ ಏನು ಲೆನ್ಸಸ್ ಸೂಟೇಬಲ್ ಇದೆ ಅವರಿಗೆ ಹೇಳ್ತೀನಿ. ಮತ್ತು ಅವ್ರು ವಿ ಟೇಕ್ ಅ ಮ್ಯೂಚುವಲ್ ಡಿಸಿಷನ್ ವಾಟ್ ಈಸ್ ಮೋಸ್ಟ್ ಬೆನಿಫಿಷಿಯಲ್ ಫಾರ್ ದ ಪೇಷಂಟ್. ದೆನ್ ವಿ ಪುಟ್ ದಟ್ ಲೆನ್ಸ್ ಇನ್ಸೈಡ್ ದಿ ಐ. ಅಲ್ವಾ? ಓಕೆ. ಈ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಅಂದರೆ ಕೆಲವು ತಪ್ಪು ತಿಳುವಳಿಕೆ ಕೂಡ ಇದೆ. ಜೊತೆಗೆ ಯಾವ ಟೈಮಲ್ಲಿ ಸರ್ಜರಿ ಮಾಡಬೇಕು ಅಥವಾ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಬರುತ್ತೆ. ಸೊ ಏನು ಹೇಳ್ತೀರಿ ಮೇಡಮ್? ಅಂದರೆ ಮಾಡಬೇಕಾ ಬೇಡವಾ ಅಂತ ಡೌಟ್ಗಳ ನಡುವೆ ಅಂದರೆ ಸ್ವಲ್ಪ ಏಜ್ ಆದಮೇಲೆ ಸರ್ಟನ್ ಏಜ್ ಆದಮೇಲೆ ಅದು ಕಾಮನ್ ಬೇಡ ಅನ್ನುವಂಥ ವಿಚಾರಗಳು ಕೂಡ ಬರುತ್ತೆ. ಏನು ಹೇಳ್ತೀರಿ? ಸೊ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇರ್ತೀನಿ. ಯಾಕೆಂದರೆ ನಾನು ಪ್ರತಿದಿನ ಆಸ್ಪತ್ರೆಯಲ್ಲಿ ಇದೇ ಕ್ವೆಶನ್ಸ್ ಆನ್ಸರ್ ಮಾಡ್ತಾ ಇದ್ದೀನಿ. ತುಂಬ ಪೇಷಂಟ್ಸ್ ಬರ್ತಾರೆ, ನಾನು ಅವರಿಗೆ ಎಕ್ಸಾಮಿನ್ ಮಾಡ್ತೀನಿ. ಆದಮೇಲೆ ನಾನು ಹೇಳ್ತೀನಿ ನಿಮಗೆ ಪೊರೆ ಬಂದಿದೆ ಸರ್ ಮೇಡಮ್. ಅವ್ರು ಕೇಳ್ತಾರೆ ಓಕೆ ಸ್ವಲ್ಪ ವೇಟ್ ಮಾಡಲಾ, ಇನ್ನು 6 months ವೇಟ್ ಮಾಡಲಾ? ನೋಡಿ, ಪೊರೆ ಬಂದಿದೆ ಅಂದರೆ ಮತ್ತೆ ದೃಷ್ಟಿ ಕಡಿಮೆ ಆಗಿದೆ, ಅವರಿಗೆ ಸಿಂಪ್ಟಮ್ಸ್ ಬಂದಿದೆ, ಆಪರೇಷನ್ ಮಾಡಬೇಕು. ವೇಟ್ ಮಾಡೋಕ್ಕೆ ಏನು ಅದು ಆಲೋಚನೆ, ವೇಟ್ ಮಾಡೋಕ್ಕೆ ಏನು ಯೂಸ್ ಇಲ್ಲ. ಸಿಂಪ್ಟಮ್ಸ್ ಅವರಿಗೆ ಡ್ರೈವಿಂಗಲ್ಲಿ ಕಷ್ಟ ಆಗ್ತದೆ, ಅವರಿಗೆ ಓದಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ, ಈವನ್ ಕನ್ನಡಿಕ ಕೂಡ ಹಾಕಾದ್ಮೇಲೆ ಅಷ್ಟು ಕ್ಲಿಯರ್ ಕಾಣೋದಿಲ್ಲ. ಸೊ ದರ್ ಇಸ್ ನೋ ಪಾಯಿಂಟ್ ಇನ್ ವೇಟಿಂಗ್. ಯಾಕೆ ಅಂದರೆ ನಾನು ಸೈಂಟಿಫಿಕ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಾನು ನಿಮಗೆ ಒಂದು ಬಟರ್ ಕೊಡ್ತೀನಿ, ಮತ್ತೊಂದು ಕಳ್ಳ ಕೊಡ್ತೀನಿ. ವಾಟ್ ವಿಲ್ ಯು ಬಿ ಏಬಲ್ ಟು ಕಟ್ ವಿತ್ ಅ ನೈಫ್? ಖಂಡಿತ ಬಟರ್ ಆರಾಮಾಗಿ ಕಟ್ ಮಾಡ್ತೀರಲ್ವಾ? ಸೊ ಲೇಸರ್ ಅಥವಾ ಫೇಕೋ ಸರ್ಜರಿ ಅದೇ ಥರ ಇರ್ತದೆ, ಅಲ್ಟ್ರಾಸೌಂಡ್ ಎನರ್ಜಿ. ಸೊ ಪೊರೆ ಎಷ್ಟು ಅರ್ಲಿ ಸ್ಟೇಜಲ್ಲಿ ಇರ್ತದೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಥರ ಆರಾಮಾಗಿ ಆಪ್ರೇಷನ್ ಆಗ್ತದೆ. ಎನರ್ಜಿ ಅಷ್ಟು ಜಾಸ್ತಿ ಯೂಸ್ ಆಗೋದಿಲ್ಲ, ಸುತ್ತಮುತ್ತಗೆ ಟಿಶ್ಯೂಸಲ್ಲಿ ಕಾರ್ನಿಯಲ್ಲಿ ಅಷ್ಟು ಡ್ಯಾಮೇಜ್ ಆಗೋದಿಲ್ಲ. ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಆರ್ ವಿದಿನ್ 1 week ಪೇಷಂಟ್ಗೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಸಿಗ್ತದೆ, ಗುಣ ಆಗ್ತದೆ ಗಾಯ. ಮತ್ತು ಬಟ್ ಪೇಷಂಟ್ಸ್ ಇಫ್ ದೇ ಆರ್ ವೇಟಿಂಗ್ ಫಾರ್ ಅ ಲಾಂಗ್ ಟೈಮ್, ಓಕೆ 6 months ಪೊರೆ ಗಟ್ಟಿ ಆಗ್ತದೆ, ಮೆಚ್ಯೂರ್ ಆಗ್ತದೆ, ಆದಮೇಲೆ ಅವರು ಮಾಡ್ತಾರೆ ಅಂದರೆ ಲೇಸರ್ ಸರ್ಜರಿಯಲ್ಲಿ ತುಂಬ ಎನರ್ಜಿ ಯೂಸ್ ಮಾಡಬೇಕು. ಸುತ್ತಮುತ್ತ ಟಿಶ್ಯೂಸ್ಗೆ ಸಮ್ಟೈಮ್ಸ್ ಡ್ಯಾಮೇಜ್ ಆಗ್ತದೆ, ಅದರಲ್ಲಿ ರಿಕವರಿ ಪೀರಿಯಡ್ ಕೂಡ ಎಕ್ಸ್ಟೆಂಡ್ ಆಗ್ತದೆ. ಆ್ಯಂಡ್ ಕೆಲವು ಸತಿ ಏನಾಗ್ತದೆ, ಲಾಸ್ಟ್ ಸ್ಟೇಜಲ್ಲಿ ಫೇಕೋ ಸರ್ಜರಿ ಕೂಡ ಪಾಸಿಬಲ್ ಆಗೋದಿಲ್ಲ. ಆದಮೇಲೆ ಪುನಃ ನಾನು ಹೇಳಿದ್ದೀನಿ ಅಲ್ಲ, ಒಂದು ದೊಡ್ಡ ಗಾಯ ಹಾಕಿ ಪೂರ್ತಿ ಅದು ಪೊರೆ ತೆಗಿಬೇಕು, ಆ ಥರ ಸರ್ಜರಿ ಆಗ್ತದೆ. ಮತ್ತೆ ಹೊಳೆಗೆ ಹಾಕಬೇಕು, ಇಂಜೆಕ್ಷನ್ಸ್ ಕೊಡಬೇಕು. ಸೊ ಅದೇ ನಾನು ಎಲ್ಲ ಪೇಷಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಪೊರೆ ಶುರು ಆಗಿದೆ ಅಂದರೆ, ಸಿಂಪ್ಟಮ್ಸ್ ಬಂದಿದೆ ಅಂದರೆ, ದೃಷ್ಟಿ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ನಿಮಗೆ ಶುಗರ್ BP ಎಲ್ಲ ಕಂಟ್ರೋಲ್ ಇದೆ, ಬೇರೆ ಏನು ಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಬನ್ನಿ, ಇದು 15 minutesಗೆ ಕೆಲಸ ಇದೆ, ಆದಮೇಲೆ ನೀವು ಗ್ಲಾಸ್ ಫ್ರೀ ಕೂಡ ಆಗ್ತೀರಾ ಅಲ್ವಾ? ಸೊ ಇದು ಬೆಟರ್ ಇದೆ. ಇದು ಕರೆಕ್ಟ್ ಟೈಮಲ್ಲಿ ಮಾಡಬೇಕು. ಮತ್ತೆ ಒಂದೊಂದು ಮಿತ್ ಇದೆ, ಅದು ಪೇಷಂಟ್ಸ್ ಹೇಳ್ತಾರೆ ಈಗ ಸಮ್ಮರ್ ಸೀಸನ್ ಇದೆ, ವಿಂಟರ್ ಸೀಸನ್ ಇದೆ, ಮಳೆ ಕಾಲ ಇದೆ, ಈ ತರ ಮಾಡಕ್ಕೆ ಇಲ್ಲ, ನನಗೆ ಸ್ವಲ್ಪ ವೇಟ್ ಮಾಡ್ತೀನಿ, ತುಂಬಾ ಸೆಕೆ ಇದೆ, ಆದ್ಮೇಲೆ ನಾನು ವೇಟ್ ಮಾಡ್ತೀನಿ. ನೋಡಿ, ಈಗ ಏನಾಗ್ತದೆ, ದಿಸ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್ ಸಿನ್ಸ್ ಇಯರ್ಸ್, 50 years ಇಂದ ಅದೇ ಥರ. ಬಟ್ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಈಗ ನಾನು ಚಿಕ್ಕ ಗಾಯ ಹಾಕಿ ಆಪರೇಷನ್ ಮಾಡ್ತೀನಿ, ಅದು 3 millimeterಗೆ ಗಾಯ ನೆಕ್ಸ್ಟ್ ಡೇ ಇಟ್ಸೆಲ್ಫ್ ಗುಣ ಆಗ್ತದೆ. ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಅಪಾನ್ ಸೀಸನ್. ಮಳೆಕಾಲಲ್ಲಿ ಅಥವಾ ವಿಂಟರ್ ಸೀಸನ್, ಅದು ಸಮ್ಮರ್ ಸೀಸನ್, ಬೇಸಿಗೆ ಕಾಲಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಏನು ವ್ಯತ್ಯಾಸ ಆಗೋದಿಲ್ಲ. ಎವ್ರಿಥಿಂಗ್ ಇಸ್ ಸೇಮ್, ಬೇಗ ಗುಣ ಆಗ್ತದೆ. ಸೊ ನಿಮಗೆ ಪ್ರಾಬ್ಲಮ್ ಇದೆ ಅಂದರೆ ಅದು ಉಪಚಾರ ಮಾಡಬೇಕು, ಶಸ್ತ್ರಚಿಕಿತ್ಸೆಗೆ ಹೋಗಿ. ಈಗ ಶಸ್ತ್ರಚಿಕಿತ್ಸೆ ತುಂಬಾ ಸಿಂಪಲ್ ಆಗಿದೆ. ಎಸ್ ಮೇಡಮ್, ಈಗ ಶಸ್ತ್ರಚಿಕಿತ್ಸೆಯಲ್ಲಿ ಬರುವಂತದಂದ್ರೆ ಏಜ್ ಸರ್ಟನ್ ಏನಾದ್ರು ಉಂಟಾ? ಅಂದ್ರೆ ಕಣ್ಣಿನ ಪೊರೆ ಬಂದಾಗ ಈ ರೀತಿ ಆದ್ಮೇಲೆ ಏಜ್ ಆಯ್ತು ಬೇಡ ಅನ್ನುವಂಥದ್ದು ಏನಾದ್ರು ಉಂಟಾ? ಇಲ್ಲ ಸರ್, ನಂದು ಮೋಸ್ಟ್ ಏಜೆಡ್ ಪೇಷಂಟ್ 95 year old ಒಂದು ಮಲಯಾಳಿ ಅಜ್ಜಿ ಇದೆ. ಲಾಟ್ ಆಫ್ ರೆಸ್ಪೆಕ್ಟ್ ಟು ಹರ್. ಅವರಿಗೆ 3 ಮಗ ಇದೆ, ಎಲ್ಲ ಜನ ಬಂದಿದ್ದಾರೆ ಅವರಿಗೆ. ಅಂಡ್ ದಟ್ ಟು ವಿದೌಟ್ ಎನಿ ಇಂಜೆಕ್ಷನ್ ಅವ್ರು ಪೂರ್ತಿ ಕೋಆಪರೇಟ್ ಮಾಡಿದ್ದಾರೆ. ಸ್ಪಂದನೆ ಮಾಡ್ತಾರಾ? ಅಂದ್ರೆ ಕೋಆಪರೇಟ್ ಮಾಡ್ತಾರಾ ಅಷ್ಟು ಏಜ್ ಆದ್ಮೇಲೆ? ಪೂರ್ತಿ ಕೋಆಪರೇಟ್ ಮಾಡ್ತಾರೆ. ಅವರಿಗೆ ಈವನ್ ಪೇಷಂಟ್ಸ್ ಹೂ ಕೆನಾಟ್ ಹಿಯರ್ ಎಟ್ ಆಲ್, ಪೂರ್ತಿ ಡೆಫ್ ಆಗಿದೆ, ಅವ್ರು ಕೂಡ ನಾನು ಆಪರೇಷನ್ ಮಾಡಿದ್ದೀನಿ, ಅವ್ರು ಕೋಆಪರೇಟ್ ಮಾಡ್ತಾರೆ. ಕಂಪ್ಲೀಟ್ ಡೆಫ್? ಹೌದು. ಅವರಿಗೆ ನಾನು ಫಸ್ಟ್ OT ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಆಪರೇಷನ್ ಥಿಯೇಟರಲ್ಲಿ ಅವರಿಗೆ ತೋರಿಸ್ತೀನಿ, ಹೇಳ್ತೀನಿ. ಲೈಕ್ ಅವರಿಗೆ ಕೇಳೋದಿಲ್ಲ, ಬಟ್ ಅಟ್ಲೀಸ್ಟ್ ನಾನು ಸೈನ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಹೇಳ್ತೀನಿ. ಆದಮೇಲೆ ಅವರು ಆಪರೇಷನ್ ಟೈಮ್ ಪೂರ್ತಿ ಕೋಆಪರೇಟ್ ಮಾಡ್ತಾರೆ. 5 to 10 minutesಗೆ ಕೆಲಸ ಅಷ್ಟೇ ಅಲ್ವಾ? ಸೊ ಅದು ಕೋಆಪರೇಟ್ ಮಾಡ್ತಾರೆ. ನಂದು ಯಂಗೆಸ್ಟ್ ಪೇಷಂಟ್ ಇದೆ 20 yearಗೆ ಒಂದು
ಬೇರೆ ಚಿಕ್ಕ ಮಕ್ಕಳಿಗೆ ನಾನು ಜನರಲ್ ಅನೆಸ್ಥೀಶಿಯಲ್ಲಿ ಮಾಡಬೇಕು. ಬಟ್ ಯಂಗೆಸ್ಟ್ ಪೇಷಂಟ್ ಐ ಥಿಂಕ್ 19 or 20 year old ಒಂದು ಜೆಂಟಲ್ಮೆನ್ ಇತ್ತು, ಅವರಿಗೆ ನಾನು ಮಾಡಿದ್ದೀನಿ. ಇಲ್ಲಿ ಕೂಡ ಮಾಡಿದ್ದೀನಿ, ಇಲ್ಲಿ ಡಾಕ್ಟರ್ ಅಗರ್ವಾಲ್ಸ್ ಅಲ್ಲಿ. ಅವರಿಗೆ ಕಂಜನೈಟಲ್ ಕ್ಯಾಟ್ರಾಕ್ಟ್ ಇತ್ತು, ಅಂದರೆ ಹುಟ್ಟುವಾಗ ಅನುವಾಂಶಿಕ ಥರ. ಓಕೆ. ಈಗ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಂತರ ಅಂದರೆ ಆಗುತ್ತೆ, ಈಗ ಹೇಳಿದಿರಿ ಯಾವ ರೀತಿ ಮಾಡ್ತೀರಿ, ಯಾವ ರೀತಿ ಇರುತ್ತೆ ಟೆಕ್ನಾಲಜಿ ಅನ್ನುವಂಥದ್ದು. ಆದ ನಂತರ ಏನಾದರೂ ನಾವು ಪ್ರಿಕಾಷನ್ಸ್ಗಳು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾ? ನಾವು ಸ್ವಲ್ಪ ಸೇಫ್ಟಿ ಬಗ್ಗೆ ನಮ್ಮ ಬಗ್ಗೆ ನಾವು ನೋಡ್ಕೊಳ್ಬೇಕು ಹೇಗೆ ಅಂತ ಹೇಳಿ ಮೇಡಮ್. ಸೊ ನಾನು ಪೇಷಂಟ್ಸ್ಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಫಸ್ಟ್, 10 ದಿವಸ ಕಣ್ಣೊಳಗಡೆ ನೀರು ಹಾಕಕ್ಕೆ ಇಲ್ಲ, ತಲೆ ಸ್ನಾನ ಮಾಡಕ್ಕೆ ಇಲ್ಲ, ಮೈ ಕೈಯಿಂದ ಸ್ನಾನ ಮಾಡಬಹುದು. ಈ ತರ ಕಣ್ಣೊಳಗಡೆ ನೀರು ಸ್ಪ್ಲಾಶ್ ಮಾಡಕ್ಕೆ ಇಲ್ಲ, ಹಾಕಕ್ಕೆ ಇಲ್ಲ. ಶೇವಿಂಗ್ ಎಲ್ಲ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜಾಗ್ರತೆ ಮಾಡಿ. ಮತ್ತೆ ಹೊರಗಡೆ ಹೋಗುವಾಗ ಧೂಳು ಎಲ್ಲ ಕಣ್ಣೊಳಗಡೆ ಹೋಗಕ್ಕೆ ಇಲ್ಲ. ಸೊ ನಾನು ಪ್ರೊಟೆಕ್ಟಿವ್ ಗ್ಲಾಸಸ್ ಕೊಡ್ತೀನಿ ಅವರಿಗೆ. ಅವ್ರು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕಿ ಹೊರಗಡೆ ಹೋಗ್ತಾರೆ. ಬೇರೆ ಫಾರ್ 1 week to 10 days ಸ್ವಲ್ಪ ಭಾರ ಎತ್ತಕ್ಕೆ ಇಲ್ಲ, ಲೈಕ್ ಬಕೆಟ್ ಎಲ್ಲ ಅದು ಎತ್ತಕ್ಕೆ ಇಲ್ಲ. ಕಣ್ಣಿಗೆ ಪ್ರೆಷರ್ ಜಾಸ್ತಿ ಆಗಕ್ಕೆ ಚಾನ್ಸಸ್ ಇರ್ತದೆ. ಮತ್ತೆ ಕೆಲವು ಪೇಷಂಟ್ಸ್ ನನ್ನ ಹತ್ರ ಕೇಳ್ತಾರೆ, ನಾನು ಎಕ್ಸಸೈಸ್ ಮಾಡಬೇಕಾ, ಯೋಗ ಮಾಡಬೇಕಾ? ಸೊ ವಾಕಿಂಗ್ ಅಲ್ಲಿ ಖಂಡಿತ ಹೋಗಬೇಕು, ಏನು ಪ್ರಾಬ್ಲಮ್ ಇಲ್ಲ. ಯೋಗ ಅಲ್ಲಿ ಕೆಲವು ಎಕ್ಸಸೈಸ್ ಇದೆ, ಲೈಕ್ ಶೀರ್ಷಾಸನ, ಅದು ಮಾಡೋಕ್ಕೆ ಇಲ್ಲ. ಭಸ್ತ್ರಿಕಾಸನ, ವೇರ್ ಫೋರ್ಸ್ಫುಲ್ ಬ್ರೀದಿಂಗ್ ಇಸ್ ದೇರ್, ಅದು ಮಾಡೋಕ್ಕೆ ಇಲ್ಲ. ಕಣ್ಣಿಗೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರ್ತದೆ. ಸೊ ಬೇರೆ ಜೆಂಟಲ್ ಬ್ರೀದಿಂಗ್ ಎಕ್ಸಸೈಸಸ್, ಅನುಲೋಮ್ ವಿಲೋಮ್ ಎಲ್ಲ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಪೇಷಂಟ್ಸ್ ಈಗ ಪೂರ್ತಿ ಹೆಲ್ತ್ ಕಾನ್ಷಿಯಸ್ ಇದೆ ಅವರು. ಮತ್ತೆ ವಾಕಿಂಗ್ಗೆ ಹೋಗಬೇಕು, ಡ್ರೈವಿಂಗ್ಗೆ ಹೋಗಬೇಕು. 2-3 days ಅಂತ ಪೂರ್ತಿ ದೃಷ್ಟಿ ಬರ್ತದೆ ಇನ್ ಮೋಸ್ಟ್ ಆಫ್ ದ ಕೇಸಸ್. ಸೊ ಡ್ರೈವಿಂಗ್ಗೆ ಆರಾಮಾಗಿ ಹೋಗಬೇಕು. ಎಲ್ಲ ಬೇರೆ ಏನು ಪ್ರಿಕಾಷನ್ಸ್ ಇಲ್ಲ. ಕಣ್ಣೊಳಗಡೆ ನೀರು ಹಾಕೋಕ್ಕೆ ಇಲ್ಲ, ತಲೆ ಸ್ನಾನ ಮಾಡೋಕ್ಕೆ ಇಲ್ಲ. ಮತ್ತು ಪೇಷಂಟ್ ಸ್ವಲ್ಪ ಕೇಳ್ತಾರೆ, ನಾನು ಏನು ತಿನ್ಬೋದು? ಸೊ ಏನು ಡಯಟ್ರಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಪೊರೆ ಆಪರೇಷನ್ ಮುಂಚೆ ಅವ್ರು ಏನು ತಿಂತಾರೆ, ಆ್ಯಸ್ ಪರ್ ದೇರ್ ಡಯಾಬಿಟಿಕ್ ಆರ್ ಹೈಪರ್ಟೆನ್ಸಿವ್ ಡಯಟ್, ಅವ್ರು ಎಲ್ಲ ತಿನ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಗಟ್ಟಿ ಪದಾರ್ಥ ತಿನ್ನಕ್ಕೆ ಇಲ್ಲ, ಅದು ಇದು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತೆ ತುಂಬ ಲೇಡೀಸ್ ಕೇಳ್ತಾರೆ, ಅಥವಾ ಎಲ್ಲರೂ ನಾನು ಅಡಿಗೆ ಮಾಡಬೇಕಾ? ಸೊ ಅದು ಕೂಡ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. 2-3 days ಆದಮೇಲೆ ಕನ್ನಡಿ ಹಾಕಿ ಅಡಿಗೆ ಮನೆಯಲ್ಲಿ ಹೋಗಬೇಕು. ಅಡಿಗೆ ಮಾಡಿ ಜಸ್ಟ್ ಒಗ್ಗರಣೆ ಕೊಡುವಾಗ ಸ್ವಲ್ಪ ಜಾಗ್ರತೆ, ಕಣ್ಣೊಳಗಡೆ ಎಣ್ಣೆ ಆ ಥರ ಹೋಗೋಕ್ಕೆ ಇಲ್ಲ. ಸೊ ಕಪ್ಪು ಕನ್ನಡಿ ಕೊಡ್ತೀನಿ ನಾನು, ಪ್ರೊಟೆಕ್ಟಿವ್ ಗ್ಲಾಸಸ್, ಅದು ಹಾಕಿ ಎಲ್ಲ ಕೆಲಸ ಮಾಡಬೇಕು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅಷ್ಟು ಸಮಸ್ಯೆ ಏನಿಲ್ಲ ಅಲ್ವಾ? ಓಕೆ. ಒಂದು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಯಿತು ಮೇಡಮ್, ಮತ್ತೊಂದು ಕಣ್ಣಿಗೆ ಕೂಡ ಸಮಸ್ಯೆ ಇದೆ ಅಂತ ಬಂದಾಗ, ಈ ಎರಡನೇ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಮಾಡುವಂತಹ ಸಮಯ ಅಂದರೆ ಒಂದಾಯಿತು, ತದನಂತರ ಇನ್ನೊಂದು ಮಾಡಿದಾಗ ಪ್ರಾಬ್ಲಮ್ ಆಗುತ್ತಾ, ಅಥವಾ ಒಂದಕ್ಕೆ ಸಾಕಾ, ಅಥವಾ ಒಂದು ಸರಿಯಾಗಿ ಕಾಣುತ್ತೆ ಇನ್ನೊಂದು ಕಾಣಲ್ಲ, ಸೊ ಮತ್ತೆ ಪ್ರಾಬ್ಲಮ್ ಶುರುವಾಗುತ್ತಾ, ಹೇಗೆ ಮೇಡಮ್, ಏನು ಹೇಳ್ತೀರಿ? ಕರೆಕ್ಟ್, ಅದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದೆ ನಿತಿನ್. ಪ್ರತಿದಿನ ನಾನು OPD ಯಲ್ಲಿ ಇದು ಕ್ವೆಶನ್ ಫೇಸ್ ಮಾಡ್ತೀನಿ. ಒಂದು ಕಣ್ಣು ಆಗಿದೆ, ಪೇಷಂಟ್ಸ್ ನನಗೆ ಹೇಳ್ತಾರೆ, ನಂದು ನೇಬರ್ಸ್ ಹೇಳಿದ್ದಾರೆ, ಸುತ್ತಮುತ್ತ ಹೇಳಿದ್ದಾರೆ, ಹಳ್ಳಿಯಲ್ಲಿ ಹೇಳಿದ್ದಾರೆ, 1 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ಮಾಡಲಾ ಆ ಥರ. ಸೊ ಆ ಥರ ಏನಿಲ್ಲ. ಒಂದು ಕಣ್ಣು ಆಪರೇಷನ್ ಆದಮೇಲೆ ವಿದಿನ್ 1 week ಅದು ಗಾಯ ಗುಣ ಆಗ್ತದೆ, ಪೂರ್ತಿ ದೃಷ್ಟಿ ಬರ್ತದೆ. ನಾನು 6-6 ವಿಷನ್ ಹೇಳ್ತೀನಿ, 20/20 ವಿಷನ್, 6-6 100% ಪರ್ಫೆಕ್ಟ್ ವಿಷನ್ ಬರ್ತದೆ. ಸೊ 1 week ಒಳಗಡೆ ಅಥವಾ 1 week ಆದಮೇಲೆ ಆರಾಮಾಗಿ ಮಾಡಬಹುದು. ಯಾಕೆಂದರೆ ಪುನಃ ಇದು ಟೆಸ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಪೊರೆ ಆಪರೇಷನ್ ಮುಂಚೆ ನಾನು ಸ್ವಲ್ಪ ಟೆಸ್ಟ್ ಎಲ್ಲ ಮಾಡ್ತೀನಿ, ಸ್ಕ್ಯಾನ್ಸ್ ಎಲ್ಲ ಮಾಡ್ತೀನಿ. ಸೊ 1 ವಾರ ಆದಮೇಲೆ 1 ತಿಂಗಳು ಆದಮೇಲೆ ಮಾಡ್ತಾರೆ ಅಂದರೆ, 6 ತಿಂಗಳು ಆದಮೇಲೆ ಮಾಡ್ತಾರೆ ಅಂದರೆ ಪುನಃ ಎಲ್ಲ ಟೆಸ್ಟ್ ರಿಪೀಟ್ ಮಾಡಬೇಕು. ಸೊ 1 ತಿಂಗಳು ಒಳಗಡೆ ಮಾಡ್ತಾರೆ ಅಂದರೆ ಪುನಃ ಟೆಸ್ಟ್ ರಿಪೀಟ್ ಮಾಡೋಕ್ಕೆ ಇಲ್ಲ. ಅವರಿಗೆ ಅಭ್ಯಾಸ ಆಗ್ತದೆ, ಓಕೆ ನಾನು ಹೋಗಿದ್ದೀನಿ, ಒಂದು ಕಣ್ಣು ಹೇಗೆ ಆಗಿದೆ, ಅವರು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಸೆಕೆಂಡ್ ಐ ಸರ್ಜರಿ ಬಗ್ಗೆ. ಸೊ ಮತ್ತೆ ನಾನು ಆ್ಯಂಟಿಬಯೋಟಿಕ್ಸ್ ಕೊಡ್ತೀನಿ ಅವರಿಗೆ, ಮಲ್ಟಿವಿಟಮಿನ್ಸ್ ಎಲ್ಲ ಕೊಡ್ತೀನಿ. ಸೊ 2 ಕಣ್ಣ ಬಗ್ಗೆ ಅದು ಸಾಕಾಗ್ತದೆ. ಇಟ್ ಇಸ್ ಬೆನಿಫಿಷಿಯಲ್ ಫಾರ್ ದ ಪೇಷಂಟ್ ಆಲ್ಸೋ. ಆ್ಯಂಡ್ ಆ ಥರ ಬೇರೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಲ್ವಾ? ಅದು 1 ತಿಂಗಳು ಆದಮೇಲೆ ಮಾಡಬಹುದು, 1 ವಾರ ಒಳಗಡೆ ಮಾಡಬಹುದು. 1 ಕಣ್ಣು ಗುಣ ಆದಮೇಲೆ, ಪೂರ್ತಿ ಗುಣ ಆದಮೇಲೆ ಸೆಕೆಂಡ್ ಐ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಜೊತೆಗೆ ನಮಗೆ ಈ ತಾವು ಸೀನಿಯರ್ ಕ್ಯಾಟ್ರಾಕ್ಟ್ ಜೊತೆಗೆ ಗ್ಲುಕೋಮಾ ಸರ್ಜನ್ ಆಗಿದ್ದೀರಿ. ಸೊ ಗ್ಲುಕೋಮಾದ ವಿವರಣೆ ಜೊತೆಗೆ ಅದರ ಚಿಕಿತ್ಸೆಗಳು, ಹೊಸ ಪ್ರಗತಿ, ಆ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಿತಿನ್. ಸೊ ನಾನು ಫಸ್ಟ್ ಆಫ್ ಆಲ್ ಗ್ಲುಕೋಮಾ ಬಗ್ಗೆ ಸ್ವಲ್ಪ ಹೇಳ್ತೀನಿ, 2 lines. ಲೈಕ್ ಗ್ಲುಕೋಮಾ ಅಂದರೆ, ನಾನು ಕನ್ನಡದಲ್ಲಿ ಗಟ್ಟಿಗಣ್ಣು ಹೇಳ್ತೀನಿ, ಗ್ಲುಕೋಮಾ ಹಿಂದಿಯಲ್ಲಿ ಕಾಲಮೋತಿ ಅವರು ಹೇಳ್ತಾರೆ. ಸೊ ಗ್ಲುಕೋಮಲ್ಲಿ ಕಣ್ಣಿಗೆ ಒಂದು ಒತ್ತಡ ಇರ್ತದೆ. ಒತ್ತಡ ಅಂದರೆ ಕಣ್ಣಿಗೆ ಪ್ರೆಷರ್, ಇಂಟ್ರಾಕ್ಯುಲರ್ ಪ್ರೆಷರ್ ಅವ್ರು ಜಾಸ್ತಿ ಆಗಿಬಿಡ್ತದೆ. ಸೊ ಒತ್ತಡ ಜಾಸ್ತಿ ಆದಮೇಲೆ
ಕಣ್ಣೊಳಗಡೆ ಒಂದು ಆಪ್ಟಿಕ್ ನರ್ವ್ ಇರ್ತದೆ ಇಲ್ಲಿ, ದೃಷ್ಟಿ ನರ. ಅದು ದೃಷ್ಟಿ ನರ ಮೆದುಳನ್ನ ಜೋಡಿಸ್ತದೆ. ಸೊ ದ್ಯಾಟ್ ಕನೆಕ್ಟ್ಸ್ ಅಸ್ ಟು ದ ಬ್ರೈನ್. ಪೇಷಂಟ್ಗೆ ಕಾಣ್ತದೆ. ಇಟ್ ಇಸ್ ಲೈಕ್ ಅ ಸರ್ಕಿಟ್. ಸೊ ಅದು ಒತ್ತಡ ಹೆಚ್ಚಾದ್ಮೇಲೆ ಅದು ದೃಷ್ಟಿ ನರ ವೀಕ್ ಆಗಿಬಿಡ್ತದೆ, ಬಲಹೀನ ಆಗ್ತದೆ. ಸೊ ನನಗೆ ಒಂದು ದೃಷ್ಟಿ ಕ್ಷೇತ್ರ ಇರ್ತದೆ, ಎಲ್ಲರಿಗೆ ಒಂದು ಫೀಲ್ಡ್ ಆಫ್ ವಿಷನ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ನೇರೇ ನೋಡ್ತಾ ಇದ್ದೀನಿ, ಬಟ್ ನನಗೆ ಸುತ್ತಮುತ್ತ ಏನಿದೆ ಗೊತ್ತಾಗ್ತದೆ. ಇಲ್ಲಿ ಒಂದು ಕುರ್ಚಿ ಇದೆ, ಮೇಜ್ ಇದೆ, ನೀವು ಆ ಕಡೆ ಕೂತಿದ್ದೀರಾ, ಎಲ್ಲ ನನಗೆ ಗೊತ್ತಾಗ್ತದೆ. ಸೊ ಗ್ಲೋಕೋಮಾದಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದು ದೃಷ್ಟಿ ಕ್ಷೇತ್ರ ಮೆಲ್ಲ ಮೆಲ್ಲ ಹೋಗ್ತದೆ. ಅಂಡ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೇಷಂಟ್ಗೆ ಏನು ಗೊತ್ತಾಗೋದಿಲ್ಲ, ಕಣ್ಣಿಗೆ ಏನು ನೋವು ಆಗೋದಿಲ್ಲ. ಪೊರೆಯಲ್ಲಿ ಅಟ್ಲೀಸ್ಟ್ ಅವರಿಗೆ ದೃಷ್ಟಿ ಮಂಜಾಗುತ್ತೆ, ಇಲ್ಲಿ ಏನಾಗುದಿಲ್ಲ, ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ದಟ್ ಇಸ್ ವೈ ವಿ ಕಾಲ್ ಗ್ಲೋಕೋಮಾ ಇಸ್ ದ ಸೈಲೆಂಟ್ ಥೀಫ್ ಆಫ್ ವಿಷನ್. ತುಂಬಾ ಸೈಲೆಂಟ್ಲಿ ಬರ್ತದೆ. ಅಂಡ್ ಕೊನೆವರೆಗ ಅವ್ರಿಗೆ ನೇರ ದೃಷ್ಟಿ ನಾರ್ಮಲ್ ಇರ್ತದೆ. ಸೊ ಪೇಷಂಟ್ಗೆ ಏನು ಗೊತ್ತಾಗೋದಿಲ್ಲ. ಬೈ ದ ಟೈಮ್ ದೇ ಕಮ್ ಟು ಅಸ್, ಅದು ಲಾಸ್ಟ್ ಸ್ಟೇಜ್ ಆಗ್ತದೆ, ಟ್ರೀಟ್ಮೆಂಟ್ ಆಗೋದಿಲ್ಲ. ಆದ್ಮೇಲೆ ಅವರು ಆಲ್ಮೋಸ್ಟ್ ಅಂಧಹೀನ ಬರ್ತದೆ, ಬ್ಲೈಂಡ್ನೆಸ್ ಬರ್ತದೆ. ಸೊ ಅದು ತುಂಬ ಅನ್ಫಾರ್ಚುನೇಟ್. ಸೊ ಇಫ್ ಕರೆಕ್ಟ್ ಟ್ರೀಟ್ಮೆಂಟ್ ಇಸ್ ನಾಟ್ ಗಿವೆನ್ ಅಟ್ ದ ಕರೆಕ್ಟ್ ಟೈಮ್, ಅವರಿಗೆ ದೃಷ್ಟಿ ಪೂರ್ತಿ ಹೋಗ್ತದೆ. ಸೊ ನನ್ನ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಬರ್ತದೆ ಅಂದರೆ ಎಲ್ಲ ಪೇಷಂಟ್ಸ್ಗೆ ಗ್ಲೋಕೋಮಾ ಬಗ್ಗೆ ಸ್ಕ್ರೀನಿಂಗ್ ಆಗ್ತದೆ. ಎಲ್ಲ ಪೇಷಂಟ್ಸ್ಗೆ OPD ಅಲ್ಲಿ, ಹೊರಗಡೆ ರೋಗ ವಿಭಾಗದಲ್ಲಿ ಎಲ್ಲ ಪೇಷಂಟ್ಸ್ಗೆ ಇಂಟ್ರಾಕ್ಯುಲರ್ ಪ್ರೆಷರ್ ಚೆಕ್ ಆಗ್ತದೆ. ಸ್ಕ್ರೀನಿಂಗಲ್ಲಿ ಒಂದು ಮಷೀನ್ ಇದೆ, ಎಲ್ಲ ಪೇಷಂಟ್ಸ್ಗೆ ಆಗ್ತದೆ. ಮತ್ತು ಕನ್ಸಲ್ಟೆಂಟ್ ರೂಮಲ್ಲಿ ಹೋಗಿ ಆದಮೇಲೆ ಎಲ್ಲ ಪೇಷಂಟ್ಸ್ಗೆ ಆಪ್ಟಿಕ್ ನರ್ವ್, ದೃಷ್ಟಿ ನರ ನಾನು ಹೇಳಿದ್ದೀನಿ ಅಲ್ವಾ, ಅದು ನನ್ನ ಎಲ್ಲ ಪೇಷಂಟ್ಸ್ಗೆ ವೆದರ್ ದೇ ಹ್ಯಾವ್ ಕಮ್ ಫಾರ್ ಗ್ಲೋಕೋಮಾ ಟ್ರೀಟ್ಮೆಂಟ್ ಆರ್ ನಾಟ್ ಕಮ್ ಫಾರ್ ಗ್ಲೋಕೋಮಾ ಟ್ರೀಟ್ಮೆಂಟ್, ವಿ ಚೆಕ್ ಫಾರ್ ಎವ್ರಿ ಒನ್. ಯಾಕೆಂದರೆ ಇದು ಸಿಂಪ್ಟಮ್ಲೆಸ್. ಮೋಸ್ಟ್ ಆಫ್ ದ ಟೈಮ್ 80% ಆಫ್ ದ ಟೈಮ್ ಗ್ಲೋಕೋಮಾ ಕಾಯಿಲೆ ಸಿಂಪ್ಟಮ್ಲೆಸ್ ಇರ್ತದೆ. ಓಕೆ. ಸೊ ನೀವು ಕಣ್ಣಿಗೆ ಚೆಕಪ್ ಬಗ್ಗೆ ಹೋಗ್ತೀರಾ ಅಂದರೆ ಡಾಕ್ಟರ್ ಹತ್ರ ಕೇಳಿ, ನಂದು ದೃಷ್ಟಿ ನರ ಸ್ವಲ್ಪ ಚೆಕ್ ಮಾಡಿ, ನಂದು ಕಣ್ಣಿಗೆ ಪ್ರೆಷರ್ ಎಷ್ಟು ಇದೆ ಸ್ವಲ್ಪ ಹೇಳಿ, ಆ ಥರ ಸ್ವಲ್ಪ ಕೇಳಬೇಕು. ಓಕೆ. ಅಂದರೆ ಗೊತ್ತೇ ಆಗಲ್ಲ ಗ್ಲೋಕೋಮಾ ಇದು ಪ್ರಾಬ್ಲಮ್ ಆಯಿತು ಅಂತ ಬಂದಾಗ ನಮ್ಗಳಿಗೆ ಗೊತ್ತೇ ಆಗಲ್ಲ, ಸಿಂಪ್ಟಮ್ಸ್ ಕೊಡಲ್ಲ ಮೋಸ್ಟ್ ಆಫ್ ದ ಟೈಮ್, 80% ಆಫ್ ದ ಟೈಮ್. ಕೆಲವು ರೀತಿಗೆ ಗ್ಲೋಕೋಮಾ ಇರ್ತದೆ, ಆ ಕಡೆ ಕಣ್ಣೊಳಗಡೆ ತುಂಬ ಪೇನ್ ಆಗ್ತದೆ. ಆಂಗಲ್ ಕ್ಲೋಜರ್ ಗ್ಲೋಕೋಮಾ ನಾನು ಹೇಳ್ತೀನಿ, ತುಂಬ ಪೇನ್ ಆಗ್ತದೆ, ದೃಷ್ಟಿ ಕಡಿಮೆ ಆಗ್ತದೆ. ಅದು ಸ್ವಲ್ಪ ಡೇಂಜರಸ್ ಪ್ರಕಾರಗೆ ಗ್ಲೋಕೋಮಾ. ಆ್ಯಕ್ಚುಲಿ ಗ್ಲೋಕೋಮಾ ಡೇಂಜರಸ್ ಇದೆ, ಎಲ್ಲ ಪ್ರಕಾರ ಗ್ಲೋಕೋಮಾ ಡೇಂಜರಸ್ ಇದೆ. ಬಟ್ ಅದರಲ್ಲಿ ಅವರು ಪೇಷಂಟ್ಗೆ ಗೊತ್ತಾಗ್ತದೆ. ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ಸ್ಗೆ ಏನು ಗೊತ್ತಾಗೋದಿಲ್ಲ, ಕಣ್ಣಿಗೆ ಪ್ರೆಷರ್ ಇಯರ್ಸಿಂದ ಹೆಚ್ಚಾಗಿರ್ತದೆ, ಅವರಿಗೆ ಏನು ಗೊತ್ತಾಗೋದಿಲ್ಲ. ಮೆಲ್ಲ 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 ಅವ್ರ ನರ ಹಾಳಾಗ್ತದೆ. ಓಕೆ. ತದನಂತರ ಕಷ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಸೊ ಅದೇ ಟ್ರೀಟ್ಮೆಂಟ್ ಕರೆಕ್ಟ್ ಡಯಾಗ್ನೋಸಿಸ್, ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸಿಸ್ ಮಾಡಬೇಕು, ಟ್ರೀಟ್ಮೆಂಟ್ ಶುರು ಮಾಡಬೇಕು. ಸೊ ಅದು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಫಸ್ಟ್ ಲೈಕ್ ಕ್ಯಾಟ್ರಾಕ್ಟ್ ಅಲ್ಲಿ ಬೇರೆ ಏನು ಟ್ರೀಟ್ಮೆಂಟ್ ಆಪ್ಷನ್ ಇಲ್ಲ, ಶಸ್ತ್ರಚಿಕಿತ್ಸಾ ಮಾಡಬೇಕು. ಗ್ಲೋಕೋಮಾದಲ್ಲಿ ಫಸ್ಟ್ ಡ್ರಾಪ್ಸ್ ಎಲ್ಲ ಶುರು ಮಾಡಬೇಕು. 4-5ನೇ ಪ್ರಕಾರಗೆ ಡ್ರಾಪ್ಸ್ ಇರ್ತದೆ. ಕರೆಕ್ಟ್ ಟ್ರೀಟ್ಮೆಂಟ್ ಶುರು ಮಾಡಬೇಕು, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಸೊ ಪೇಷಂಟ್ಗೆ ಪ್ರೆಷರ್ ಪ್ರಕಾರ ನಾನು ಡ್ರಾಪ್ಸ್ ಕೊಡ್ತೇವೆ. ಆದಮೇಲೆ ಕೆಲವು ಪೇಷಂಟ್ಸ್ಗೆ ಡ್ರಾಪ್ಸಿಂದ ಎಲರ್ಜಿ ಆಗ್ತದೆ, ಅಥವಾ ಅವ್ರು ಕರೆಕ್ಟ್ ಟೈಮಲ್ಲಿ ಡ್ರಾಪ್ಸ್ ಹಾಕೋದಿಲ್ಲ, ಅಥವಾ ಈವನ್ ಆಫ್ಟರ್ ಪುಟ್ಟಿಂಗ್ ದ ಡ್ರಾಪ್ಸ್ ಅವರಿಗೆ ಪ್ರೆಷರ್ ಜಾಸ್ತಿ ಆಗ್ತದೆ, ಗ್ಲೋಕೋಮಾ ಜಾಸ್ತಿ ಆಗ್ತದೆ, ಕಂಟ್ರೋಲ್ ಆಗೋದಿಲ್ಲ. ಅಂದರೆ ಸೆಕೆಂಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಸರ್ಜರಿ. ಸೊ ನನ್ನ ಆಸ್ಪತ್ರೆಯಲ್ಲಿ ನಾನು ಗ್ಲೋಕೋಮಾ ಸರ್ಜರಿ ಕೂಡ ಮಾಡ್ತೀನಿ. ಸೊ ದೇರ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಸರ್ಜರಿ ಫಾರ್ ಗ್ಲೋಕೋಮಾ ಕಾಲ್ಡ್ ಟ್ರಬ್ಯಾಕ್ಯುಲೆಕ್ಟಮಿ, ಅದು ಚೆನ್ನಾಗಿ ಸರ್ಜರಿ ಇದೆ. ಬಟ್ ನನ್ನ ಆಸ್ಪತ್ರೆಯಲ್ಲಿ ವಿ ಆಫರ್ ಒನ್ ಮೋರ್ ಸರ್ಜರಿ ದಟ್ ಇಸ್ ಕಾಲ್ಡ್ MIGS, ಮಿನಿಮಲಿ ಇನ್ವೇಸಿವ್ ಗ್ಲೋಕೋಮಾ ಸರ್ಜರಿ. ಅದರಲ್ಲಿ ಒಂದು ಚಿಕ್ಕದು ಸ್ಟೆಂಟ್ ಇರ್ತದೆ. ಇಟ್ ಈಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ದಟ್ ಕ್ಯಾನ್ ಬಿ ಪುಟ್ ಇನ್ ಹ್ಯೂಮನ್ ಬಾಡಿ, ಒನ್ ಆಫ್ ದ ಸ್ಮಾಲೆಸ್ಟ್. ಅದು ನಾನು ಕಣ್ಣೊಳಗಡೆ ಹಾಕ್ತೀನಿ ಆ್ಯಂಡ್ ಅದು ಪ್ರೆಷರ್ಗೆ ಕಂಟ್ರೋಲ್ ಮಾಡ್ತಾರೆ. ಇಟ್ ಈಸ್ ಅ 5-minute ಪ್ರೊಸೀಜರ್. ಸೊ ಕಣ್ಣು ಹಾಗೆ ಹೊರಗಡೆ ಭಾಗದಲ್ಲಿ ಏನು ಕಟ್ಟಿಲ್ಲ, ಏನು ಬೇರೆ ಥರ ಏನು ಗಾಯ ಇಲ್ಲ, ಸೂಚರ್ಸ್ ಇಲ್ಲ. ಅದು ಮಿನಿಮಲಿ ಇನ್ವೇಸಿವ್. ನಾನೊಂದು ಚಿಕ್ಕದು ಸ್ಟೆಂಟ್ ಕಣ್ಣೊಳಗಡೆ ಹಾಕಿ ಅದುಗೆ ಗ್ಲೋಕೋಮಾಗೆ ಪ್ರೋಗ್ರೆಷನ್ ನೋಟ್ ಮಾಡ್ತೀನಿ. ಮೋಸ್ಟ್ಲಿ ಇಟ್ ಈಸ್ ವೆರಿ ವೆರಿ ಸೇಫ್ ಪ್ರೊಸೀಜರ್. 5 minutesಯಿಂದ ಮುಗೀತದೆ, ಮತ್ತು ಪ್ರೆಷರ್ ಕೂಡ ಕಂಟ್ರೋಲ್ ಆಗ್ತದೆ ಇನ್ ಸೆಲೆಕ್ಟೆಡ್ ಕೇಸಸ್. ಸೊ ದಿಸ್ ಈಸ್ ಅವೈಲೇಬಲ್ ಇನ್ ಆರ್ ಹಾಸ್ಪಿಟಲ್. ಓಕೆ. ಜೊತೆಗೆ ಈಗ ಭಾಳಷ್ಟು ಜನರಿಗೆ ಈ ಕನ್ನಡಕ ಪವರ್ ಗ್ಲಾಸ್ ಅಂತ ಹೇಳ್ತೀವಿ ನಾವು, ತುಂಬ ಪವರ್ ಇರುವಂಥ ಕನ್ನಡಗಳನ್ನು ಸೊ ಹಾಕ್ಲಿಕ್ಕೆ ಇಷ್ಟ ಇರಲ್ಲ, ಕನ್ನಡಕವೇ ಬೇಡ ಅನ್ನುವಂಥದ್ದು. ಚೆನ್ನಾಗಿ ಕಾಣಬೇಕು ಅಂತ ಬಂದಾಗ ಏನು ಹೇಳ್ತೀರಾ ಮೇಡಮ್, ಅದಕ್ಕೆ ಏನು ಮಾಡಬೇಕು, ಏನು ಕತೆ? ಸೊ ಈಗ ತುಂಬ ಪೇಷಂಟ್ಸ್ ಬರ್ತದೆ ನನ್ನ OPDಯಲ್ಲಿ, ಅವರಿಗೆ ಗ್ಲಾಸಸ್ ಹಾಕೋಕ್ಕೆ ಇಷ್ಟ ಇಲ್ಲ, ಅಥವಾ ಅವರಿಗೆ ಗೌರ್ಮೆಂಟ್ ಜಾಬಲ್ಲಿ ಹೋಗಬೇಕು, ಆರ್ಮಿ, ನೇವಿ, ಏರ್ಫೋರ್ಸ್, ಡಿಫೆನ್ಸಲ್ಲಿ ಹೋಗಬೇಕು, ಪರ್ಫೆಕ್ಟ್ ವಿಷನ್ ಬೇಕು.
ಅಥವಾ ಅವರು ಸ್ಪೋರ್ಟ್ಸ್ ಪರ್ಸನ್ ಇರ್ತದೆ, ಸ್ವಿಮ್ಮಿಂಗಲ್ಲಿ ಅವರಿಗೆ ಕಷ್ಟ ಆಗ್ತದೆ, ಗ್ಲಾಸಸ್ ಹಾಕಿ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದೆ. ಸೊ ಮೋಸ್ಟ್ಲಿ ಮೈನಸ್ ಪವರ್ ಇರ್ಬೋದು, ಪ್ಲಸ್ ಪವರ್ ಇರಲಿ, ದೂರದೃಷ್ಟಿಗೆ ಕರೆಕ್ಟ್ ಮಾಡೋಕ್ಕೆ ಒಂದು ರಿಫ್ರಾಕ್ಟಿವ್ ಲೇಸರ್ ಪ್ರೊಸೀಜರ್ ನಾನು ಹೇಳ್ತೀನಿ, ಅದು ಆಪ್ಷನ್ ಅವೈಲೇಬಲ್ ಇದೆ. ಬೇರೆ ಬೇರೆ ರೀತಿಗೆ ರಿಫ್ರಾಕ್ಟಿವ್ ಲೇಸರ್ ಪ್ರೊಸೀಜರ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ PRK, ಲ್ಯಾಸಿಕ್, ಸ್ಮೈಲ್, ಡಿಪೆಂಡಿಂಗ್ ಅಪಾನ್ ಯಾವ ಥರ ಪವರ್ ಇದೆ. ಸೊ ನಾನು ಅದು ಪೇಷಂಟ್ಸ್ ಈ ಥರ ಬರ್ತದೆ ಅಂದರೆ ನಾನು ಫಸ್ಟ್ ಕರಿಗುಡ್ಡೆಗೆ, ಇಲ್ಲಿ ನಿಮ್ಮದು ಕರಿಗುಡ್ಡೆ ಅಂದರೆ ಕಾರ್ನಿಯಾ, ಕಣ್ಣಿಗೆ ಹೊರಗಡೆ ಭಾಗದಲ್ಲಿ ನಾನು ಸ್ವಲ್ಪ ಮೆಜರ್ಮೆಂಟ್ಸ್ ತಗೊಳ್ತೀನಿ. ಕರಿಗುಡ್ಡೆಗೆ ಆಕಾರ ಹೇಗೆ ಇದೆ, ಕರಿಗುಡ್ಡೆಗೆ ಥಿಕ್ನೆಸ್ ಹೇಗೆ ಇದೆ, ಬಯೋಮೆಕ್ಯಾನಿಕ್ಸ್ ಹೇಗೆ ಇದೆ, ಕಣ್ಣೊಳಗಡೆ ನೀರು ನಿಮಿಷ ಎಲ್ಲ ಮೆಷರ್ ಮಾಡ್ತೀನಿ. ಆದಮೇಲೆ ಇಫ್ ಎವ್ರಿಥಿಂಗ್ ಇಸ್ ಓಕೆ, ಮತ್ತು ಮಿನಿಮಮ್ ಏಜ್ 18 to 21 ಇಯರ್ಸ್ ಇದೆ, ಅವರಿಗೆ ಪವರ್ 6 ಮಂತ್ಸಿಂದ ಸ್ಟೇಬಲ್ ಇದೆ ಅಂದರೆ ನಾನು ಅವರಿಗೆ ಈ ಆಪ್ಷನ್ಸ್ ಕೊಡ್ತೀನಿ. ಲೇಸರ್ ರಿಫ್ರಾಕ್ಟಿವ್ ಸರ್ಜರಿಗೆ ಆಪ್ಷನ್ಸ್ ಕೊಡ್ತೀನಿ. ಸೊ ಇಫ್ ದೇ ಆರ್ ವಿಲ್ಲಿಂಗ್ ಟು ಗೋ ಹೆಡ್ ವಿತ್ ದ ಸರ್ಜರಿ, ದೆನ್ ಅದು ಒನ್ ಆಫ್ ದ ಲೇಟೆಸ್ಟ್ ಪ್ರೊಸೀಜರ್ಸ್, ಇಟ್ ಇಸ್ ಕಾಲ್ಡ್ ಸ್ಮೈಲ್. ಸೊ ಇದು 20 to 30 ಸೆಕೆಂಡ್ಸಲ್ಲಿ ಎರಡು ಕಣ್ಣಲ್ಲಿ ನನ್ನ ಕಣ್ಣೊಳಗಡೆ, ಕಣ್ಣು ಹೊರಗಡೆ ಭಾಗದಲ್ಲಿ ಲೇಸರ್ ಹಾಕ್ತೇವೆ. 20 to 30 ಸೆಕೆಂಡ್ಸಲ್ಲಿ ಅವ್ರು ಗ್ಲಾಸ್ ಫ್ರೀ ಆಗ್ತದೆ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಇಟ್ಸ್ ಲೈಕ್ ಅ ಮ್ಯಾಜಿಕ್. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಅವರಿಗೆ ತುಂಬ ಕ್ಲಿಯರ್ ಕಾಣ್ತದೆ. ಆ್ಯಂಡ್ ವಿದಿನ್ 2 to 3 ಡೇಸ್ ಅವರು ನಾರ್ಮಲ್ ರುಟೀನ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಡ್ರೈವಿಂಗ್ ಮಾಡ್ತಾರೆ, ಲ್ಯಾಪ್ಟಾಪ್ IT ಕೆಲಸ ಇದೆ ಅಂದರೆ ಎಲ್ಲ ಕೆಲಸ ಮಾಡಬಹುದು. ಸೊ ದೇ ಆರ್ ವೆರಿ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಆಪ್ಷನ್. ಪೇಷಂಟ್ಸ್ ಅವರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಆಗ್ತದೆ. ಇದು ಆಪರೇಷನ್ ನಾಟ್ ಆಪರೇಷನ್, ಇದು ಆಪರೇಷನ್ ಇಲ್ಲ, ಇದು ಒಂದು ಪ್ರೊಸೀಜರ್ ಇದೆ. ಜಸ್ಟ್ 20 to 30 ಸೆಕೆಂಡ್ಸ್, ಏನು ಪೇನ್ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಪೇನ್ಲೆಸ್ ಪ್ರೊಸೀಜರ್ ಇದೆ. ಮತ್ತು ಒನ್ ಮೋರ್ ಥಿಂಗ್ ದಟ್ ವಿ ಡೂ ಇನ್ ಅವರ್ ಹಾಸ್ಪಿಟಲ್ ಇಸ್, ತುಂಬ ಪೇಷಂಟ್ಸ್ಗೆ ವೆರಿ ಹೈ ಪವರ್ ಇರ್ತದೆ. ಫಾರ್ ಎಕ್ಸಾಂಪಲ್ -9, -10. ನನ್ನ ಹತ್ರ ಒಂದು ಪೇಷಂಟ್ ಬಂದಿದೆ, ಅವರಿಗೆ ಒಂದು ಕಣ್ಣಲ್ಲಿ -11 ಪವರ್ ಇತ್ತು, ಅದರ ಐ ಹ್ಯಾಡ್ -8.5 ಪವರ್. ಅವರಿಗೆ ಶಿ ವಾಸ್ ನಾಟ್ ಸೂಟಬಲ್ ಫಾರ್ ಎನಿ ಆಫ್ ದೀಸ್ ಪ್ರೊಸೀಜರ್ಸ್. ಯಾಕೆಂದರೆ ಹೆಚ್ಚ ಪವರಲ್ಲಿ ಲೇಸರ್ ರಿಫ್ರಾಕ್ಟಿವ್ ಪ್ರೊಸೀಜರ್ ಮಾಡೋಕ್ಕೆ ಆಗೋದಿಲ್ಲ, ಅವರಿಗೆ ಕರಿಗುಡ್ಡೆ ವೀಕ್ ಆಗ್ತದೆ. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಅನದರ್ ಆಪ್ಷನ್ ಕಾಲ್ಡ್ ICL, ಇಂಪ್ಲಾಂಟಬಲ್ ಕಾಲಮರ್ ಲೆನ್ಸಸ್. ಸೊ ನೀವು ಕಾಂಟ್ಯಾಕ್ಟ್ ಲೆನ್ಸ್ ನೋಡಿದ್ರೆ ಅಲ್ವಾ, ನನ್ನ ಕಣ್ಣ ಮೇಲೆ ಹಾಕ್ತೀನಿ ಆದ್ಮೇಲೆ ತೆಗಿತೀನಿ. ಸೊ ಇದು ICL ಇಸ್ ಲೈಕ್ ಅ ಕಾಂಟ್ಯಾಕ್ಟ್ ಲೆನ್ಸ್, ನಾಟ್ ಎಕ್ಸಾಕ್ಟ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಬಟ್ ಲೈಕ್. ಆ್ಯಂಡ್ ಕಣ್ಣು ಒಳಗಡೆ ನಾನು ಪರ್ಮನೆಂಟ್ಲಿ ಅದು ICL ನಾನು ಹಾಕ್ತೀನಿ. ಸೊ ಐ ಡಿಡ್ ದಿಸ್ ಫಾರ್ ದ್ಯಾಟ್ ಲೇಡಿ. ಕಣ್ಣು ಒಳಗಡೆ ಎರಡು ಕಣ್ಣಲ್ಲಿ ಒಳಗಡೆ ಅದು ಲೆನ್ಸ್ ಹಾಕಿದ್ದೀವಿ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್, ಒಂದು ಕಣ್ಣು ಒಂದು ದಿನ, ಆ್ಯಂಡ್ ಥರ್ಡ್ ಡೇ ಇಟ್ ಸೆಲ್ಫ್ ಶಿ ವಾಸ್ ಏಬಲ್ ಟು ಸಿ ಕ್ಲಿಯರ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಲೈಫ್ ವಿದೌಟ್ ಗ್ಲಾಸಸ್. ಎಷ್ಟು ನನಗೆ ಕೂಡ ಎಷ್ಟು ಖುಷಿ ಆಗಿದೆ ಅವರಿಗೆ ಮುಖ ನೋಡಿ ಎಷ್ಟು. ಸೊ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಫಾರ್ ದ ಪೇಷಂಟ್ಸ್. ಫಸ್ಟ್ ಟೈಮ್ ಅವರ 6 ವಿಷನ್ ಬಂತು ಆ್ಯಂಡ್ ವಿದೌಟ್ ವೇರಿಂಗ್ ದೋಸ್ ಥಿಕ್ ಗ್ಲಾಸಸ್. ಸೊ ಇಟ್ ಇಸ್ ದೀಸ್ ಆಪ್ಷನ್ಸ್ ಆರ್ ವೆರಿ ವೆರಿ ಗುಡ್. ಪೇಷಂಟ್ಸ್ ಯಾರಿಗೆ ಇಷ್ಟ ಇಲ್ಲ, ಅವರಿಗೆ ಕನ್ನಡಕ ಹಾಕೋಕ್ಕೆ ಇಷ್ಟ ಇಲ್ಲ ಅಥವಾ ಬೇರೆ ರೀಸನ್ಸ್ ಇದೆ, ಪ್ಲೀಸ್ ಗೋ ಆ್ಯಂಡ್ ಡಿಸ್ಕಸ್ ದಿಸ್ ವಿತ್ ಯುವರ್ ಆಫ್ಥಾಲ್ಮಾಲಜಿಸ್ಟ್. ಜೊತೆಗೆ ಬಹಳಷ್ಟು ವಿಚಾರ ಹೇಳಿದಿರಿ ಮೇಡಮ್. ಅಗರ್ವಾಲ್ ಹಾಸ್ಪಿಟಲ್ ಅಂತ ಬಂದು ಗೊತ್ತಿದೆ, ಟೆಕ್ನಾಲಜಿ ಅಂತ ಬಂದಾಗ ಬಹಳಷ್ಟು ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿದೆ, ನಾವೆಲ್ಲವೂ ಕೂಡ ನೋಡಿದ್ದೀವಿ ಅಲ್ಲಿಗೆ ಬಂದು. ಇತ್ತೀಚಿನ ಕಾಲಘಟ್ಟದಲ್ಲಿ ಈ ನಮ್ಮ ಕಣ್ಣಿನ ದೃಷ್ಟಿ ಸುಧಾರಣೆ ಮಾಡಬೇಕು, ಚೆನ್ನಾಗಿ ಕಾಣಬೇಕು ಅಂತ ಬಂದಾಗ ಬೇರೆ ಇನ್ನಿತರ ಏನು ಟೆಕ್ನಾಲಜಿ ಹೊಸದಾಗಿ ಅಡಾಪ್ಟ್ ಆಗಿದೆ, ಹೊಸದಾಗಿ ಏನೆಲ್ಲ ಟೆಕ್ನಾಲಜಿ ಬಂದಿದೆ, ಓವರ್ ಆಲ್ ಏನು ಹೇಳ್ತೀರಿ ಮೇಡಮ್? Yes, this is a very important topic, very close to our heart. There is something which has been told and taught to us by Dr. Amar Agarwal sir, our chairman. ಸೊ ಏನಾಗ್ತದೆ, ನಂದು ಕರಿಗುಡ್ಡೆ ಬಗ್ಗೆ ನಾನು ಹೇಳಿದ್ದೀನಿ ಅಲ್ವಾ, ಕಣ್ಣಿಗೆ ಹೊರಗಡೆ ಭಾಗ ಅಲ್ಲಿ ಕರಿಗುಡ್ಡೆ ಇರ್ತದೆ. ಸೊ ತುಂಬ ಪೇಷಂಟ್ಸ್ಗೆ ಗಾಯ ಆದಮೇಲೆ, ಇನ್ಫೆಕ್ಷನ್ ಆದಮೇಲೆ ಅದು ಕರಿಗುಡ್ಡೆಗೆ ಟ್ರಾನ್ಸ್ಪರೆನ್ಸಿ ಹೋಗ್ತದೆ. ಕರಿಗುಡ್ಡೆ ನನ್ನ ಕಣ್ಣಿಗೆ ಫಸ್ಟ್ ಲೇಯರ್ ಇದೆ, ಕರಿಗುಡ್ಡೆ ಇಂದ ಬೆಳಕು ಕಣ್ಣೊಳಗಡೆ ಹೋಗ್ತಾರೆ. ಸೊ ಅದು ಟ್ರಾನ್ಸ್ಪೆರೆಂಟ್ ಇರಬಹುದು, ಬಟ್ ಗಾಯ ಆದಮೇಲೆ ಅಥವಾ ಇನ್ನು ಇನ್ಫೆಕ್ಷನ್ ಆದಮೇಲೆ ಕೆಲವು ಪೇಷಂಟ್ಸ್ಗೆ ಅದು ವೈಟ್ ಆಗ್ತದೆ, ಬಿಳಿ ಥರ ಆಗ್ತದೆ. ಸೊ ಕಣ್ಣೊಳಗಡೆ ಬೆಳಕು ಹೋಗೋದಿಲ್ಲ. ಸೊ ಈ ಪೇಷಂಟ್ಸ್ ಬಗ್ಗೆ ಟಿಲ್ ನಾವು ಮೋಸ್ಟ್ ಕಾಮನ್ ಆಪ್ಷನ್ ವಾಸ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್. ಸೊ ಡೋನರ್ ಕಾರ್ನಿಯಾ ತಗೊಳ್ಳಿ, ಅದು ಹಾಳಾಗಿ ಕಾರ್ನಿಯಾ ನಾನು ತೆಗಿತೀನಿ, ಒಂದು ಡೋನರ್ ಕಾರ್ನಿಯಾ ಕಣ್ಣೊಳಗಡೆ ನಾನು ಹಾಕ್ತೀನಿ, ಕರಿಗುಡ್ಡೆಯಲ್ಲಿ ಹಾಕ್ತೀನಿ. ಬಟ್ ಈ ಪ್ರೊಸೀಜರಲ್ಲಿ ರಿಜೆಕ್ಷನ್ ರೇಟ್ ಸ್ವಲ್ಪ ಹೈ ಇರ್ತದೆ, ರಿಜೆಕ್ಷನ್ಗೆ ಚಾನ್ಸಸ್ ಇರ್ತದೆ, ತುಂಬ ಟೈಮ್ ತನಕ ಡ್ರಾಪ್ಸ್ ಹಾಕಬೇಕು, ಪುನಃ ಆಸ್ಪತ್ರೆಗೆ ಹೋಗಬೇಕು. ಸೊ ಟು ಬೈಪಾಸ್ ದಿಸ್, ಪೇಷಂಟ್ಸ್ ಹೂ ಕೆನಾಟ್ ಅಫೋರ್ಡ್ ಟು ಗೋ ಫಾರ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್, ಅವ್ರಿಗೆ ಎಷ್ಟು ಟೈಮ್ ಇಲ್ಲ ಅದು. ಸೊ
ಸಮಥಿಂಗ್ ಕಾಲ್ಡ್ ಪಿನ್ ಹೋಲ್ ಪ್ಯೂಪುಲೋಪ್ಲಾಸ್ಟಿ ವಾಸ್ ಡಿಸ್ಕ್ರೈಬ್ಡ್. ನೋಡಿ, ಕರಿಗುಡ್ಡೆಗೆ ಹಿಂದೆ ಭಾಗದಲ್ಲಿ ಒಂದು ವಿಂಡೋ ಥರ ಇರ್ತದೆ, ದಟ್ ಈಸ್ ಕಾಲ್ಡ್ ಅ ಪ್ಯೂಪಲ್. ಥ್ರೂ ದ್ಯಾಟ್ ಕರಿಗುಡ್ಡೆಯಿಂದ ಲೈಟ್ ಪಾಸ್ ಆಗ್ತದೆ, ದೆನ್ ದ್ಯಾಟ್ ವಿಂಡೋಯಿಂದ ಲೈಟ್ ಪಾಸ್ ಆಗ್ತದೆ. ಸೊ ಈ ಭಾಗ ಹಾಳಾಗಿದೆ. ಸೊ ನಾನು ಈ ವಿಂಡೋಗೆ ಕ್ಲೋಸ್ ಮಾಡ್ತೀನಿ, ಮತ್ತು ಕರಿಗುಡ್ಡೆಯಲ್ಲಿ ಕ್ಲಿಯರ್ ಏರಿಯಾ ನಾನು ಹುಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಮಧ್ಯದಲ್ಲಿ ಬಿಳಿ ಆಗಿದೆ, ಬಟ್ ಸುತ್ತಮುತ್ತ ಏರಿಯಾ ಸ್ವಲ್ಪ ಕ್ಲಿಯರ್ ಇದೆ. ಸೊ ಆ ಕಡೆ ನಾನೊಂದು ಆರ್ಟಿಫಿಷಿಯಲ್ ವಿಂಡೋ ಕ್ರಿಯೇಟ್ ಮಾಡ್ತೀನಿ, ಪ್ಯೂಪಲ್. ಸೊ ಈ ಥರ. ಸೊ ಥ್ರೂ ದ್ಯಾಟ್ ಲೈಟ್ ಕ್ಯಾನ್ ಪಾಸ್ ಆ್ಯಂಡ್ ಫಾಲ್ ಆನ್ ದ ರೆಟಿನಾ. ಸೊ ವಿ ಆರ್ ನಾಟ್ ಡೂಯಿಂಗ್ ಎನಿ ಮೇಜರ್ ಸರ್ಜರಿ, bypassing corneal transplant and making one artificial window. ಪ್ಯೂಪುಲೋಪ್ಲಾಸ್ಟಿ, ಪ್ಯೂಪಲ್ಗೆ ನಾನು ಕ್ಲೋಸ್ ಮಾಡಿ ಒಂದು ಹೊಸ ಪ್ಯೂಪಲ್ ಮಾಡ್ತೀನಿ, ಹೊಸ ವಿಂಡೋ ಮಾಡ್ತೀನಿ. ಸೊ ಇದು ಅಷ್ಟು ಕಾಸ್ಟ್ಲಿ ಪ್ರೊಸೀಜರ್ ಕೂಡ ಇಲ್ಲ. ಟ್ರಾನ್ಸ್ಪ್ಲಾಂಟ್ ರಿಜೆಕ್ಷನ್ ರೇಟ್ಸ್ಗೆ ಚಾನ್ಸಸ್ ಇಲ್ಲ. ತುಂಬ ತಿಂಗಳಿಂದ ಡ್ರಾಪ್ಸ್ ಹಾಕೋಕ್ಕೆ ಅದು ಚಾನ್ಸ್ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಸೊ ಪೇಷಂಟ್ಸ್ ಇದು ತುಂಬ, ಆ್ಯಂಡ್ ಇಟ್ ಹಾರ್ಡ್ಲಿ ಟೇಕ್ಸ್ ಅರೌಂಡ್ 20 to 30 minutes. ಸೊ ಇಟ್ ಈಸ್ ಅ ವೆರಿ ಸೇಫ್ ಪ್ರೊಸೀಜರ್, ರಿವರ್ಸಿಬಲ್ ಕೂಡ ಇದೆ. ಆ್ಯಂಡ್ ಸೋ ಮೆನಿ ಪೀಪಲ್ ಆಲ್ ಅರೌಂಡ್ ಇಂಡಿಯಾ ಆ್ಯಂಡ್ ವರ್ಲ್ಡ್ they have benefited from this procedure. ತುಂಬಾ ಪೇಷಂಟ್ಸ್ಗೆ ಇದು ಬೆನಿಫಿಟ್ ಕೊಟ್ಟಿದ್ದಾರೆ ಆಗಿದೆ. ಆ್ಯಂಡ್ ಮೆನಿ ಡಾಕ್ಟರ್ಸ್ ಹ್ಯಾವ್ ಅಡಾಪ್ಟೆಡ್ ದಿಸ್ ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿ ನನ್ನ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ, ನಾನು ಮಾಡ್ತೀನಿ. ಆ್ಯಂಡ್ ವಿ ಆರ್ ಹೋಪಿಂಗ್ ದಟ್ ಮೋರ್ ಆ್ಯಂಡ್ ಮೋರ್ ಡಾಕ್ಟರ್ಸ್ ಆ್ಯಂಡ್ ಪೇಷಂಟ್ಸ್ ವಿಲ್ ಬೆನಿಫಿಟ್ ಫ್ರಮ್ ದಿಸ್ ಟೆಕ್ನಾಲಜಿ. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಬಗ್ಗೆ, ಅದರ ಪ್ರಮುಖ ವೈದ್ಯರು, ಸೀನಿಯರ್ ಕ್ಯಾಟ್ರಾಕ್ಟ್ ಜೊತೆಗೆ ಗ್ಲೋಕೋಮಾ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅದಿತಿ ಎಸ್ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ವಿಚಾರವನ್ನು ಅವರದ್ದು ಇವತ್ತು ಕಣ್ಣಿನ ಪೊರೆ, ಅದರ ಶಸ್ತ್ರಚಿಕಿತ್ಸೆಯ ಬಗ್ಗೆ, ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ, ಸೊ ಬಹಳಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಹಾಗಿದ್ದಾಗ ನಾನು ಕಳೆದ ಬಾರಿ ಅವರ ಆಸ್ಪತ್ರೆಗೆ ಹೋದಾಗ, ಆ ಕಾರ್ಯಕ್ರಮ ಕೂಡ ಮಾಡಿದಾಗ ಬಹಳಷ್ಟು ಜನರು ನೋಡಿದ್ದೀರಿ, ಆ ಆಸ್ಪತ್ರೆಯ ಫೆಸಿಲಿಟಿಗಳನ್ನು ಕಂಡಿದ್ದೀರಿ. ಜೊತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಸರ್ವಿಸನ್ನು ಕೊಡಬೇಕು ಜನರಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ನಮ್ಮ ಮಂಗಳೂರಿನಲ್ಲಿ ಪ್ರಾರಂಭವಾಗಿದೆ. 1 ವರ್ಷ ಆಗ್ತಾ ಬಂತು. ಸೊ ಆ ಹಿನ್ನೆಲೆ ಬಹಳಷ್ಟು ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇರುವವರು ಬಹಳಷ್ಟು ಜನರು ಕಳೆದ ಬಾರಿ ನಾನು ಮಾಡಿದಾಗ, ವಿಡಿಯೋ ಮಾಡಿದಾಗ ಬಹಳಷ್ಟು ಜನರು ಕೇಳಿದಿರಿ. ಸೊ ಇವತ್ತು ಮೇಡಮ್ ಅವರು ನಮ್ಮ ಕಚೇರಿಗೆ ಬಂದಿದ್ದಾರೆ. ಸೊ ಹಾಗಿದ್ದಾಗ ಎಲ್ಲ ವಿಚಾರದ ಬಗ್ಗೆ, ಯಾವ ರೀತಿ ಟ್ರೀಟ್ಮೆಂಟ್ಗಳು ಅಲ್ಲಿ ನಡೆಯುತ್ತೆ, ಯಾವ ರೀತಿ ಶಸ್ತ್ರಚಿಕಿತ್ಸೆಗಳು ಅಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ. ಕೊನೆಯದಾಗಿ ಮೇಡಮ್, ಎಲ್ರಿಗೂ ಕೂಡ ಈ ಸಂದರ್ಭ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕಣ್ಣಿನ ಒಂದು ಆರೋಗ್ಯದ ವಿಚಾರವಾಗಿ? ಲಾಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ಮೇಡಮ್? ಸೊ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಂದು ಕಣ್ಣು 2 ಕಣ್ಣು ಇರ್ತದೆ. ಅವರ್ ಐಸ್ ಆರ್ ವಿಂಡೋ ಟು ದಿಸ್ ವರ್ಲ್ಡ್. ಸೊ ತುಂಬ ಅಂದರೆ ತುಂಬ ಅದು ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ವಿಷನ್. ಸೊ ಚಿಕ್ಕ ಮಕ್ಕಳಿಗೆ ನಾನು ಒಂದು ಲಾಸ್ಟ್ ಅಂದರೆ ಹೇಳ್ತೀನಿ, 5 years ಆದಮೇಲೆ ಎಲ್ಲ ಜನಗೆ, ಚಿಕ್ಕ ಮಕ್ಕಳು ಇರ್ತದೆ ಅಥವಾ ಒಂದು ಅಡಲ್ಟ್ ಇರ್ತದೆ, ಆಫ್ಟರ್ 20 years 40 years ಪ್ರತಿ ವರ್ಷ ಒಂದು ಕಣ್ಣ ಚೆಕಪ್ಗೆ ಬರಬೇಕು, ಆಸ್ಪತ್ರೆಯಲ್ಲಿ ಬರಬೇಕು. ಕಣ್ಣ ಚೆಕಪ್ ತುಂಬ ಇಂಪಾರ್ಟೆಂಟ್ ಇದೆ. ಒಂದ್ಸತಿ ತುಂಬ ಡಿಸೀಸಸ್, ಈಗ ನಾನು 3-4 ಡಿಸೀಸ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ, ಕಾಯಿಲೆ ಬಗ್ಗೆ. ಕಣ್ಣು ಇತ್ತೀಚೆಗೆ ಎಷ್ಟು ಚಿಕ್ಕ ಆರ್ಗನ್ ಇದೆ, ಬಟ್ ಮೋರ್ ದೆನ್ 100-200 ಡಿಸೀಸಸ್ ಆರ್ ದೇರ್ ಇನ್ಸೈಡ್ ದ ಐ, ಯಾರಿಗೆ ಗೊತ್ತಾಗೋದಿಲ್ಲ. ಸೊ ಬಿಫೋರ್ ಇಟ್ ಈಸ್ ಟೂ ಲೇಟ್, ಕಣ್ಣಿಗೆ ಆಸ್ಪತ್ರೆಯಲ್ಲಿ ಬನ್ನಿ, ಕಣ್ಣಿಗೆ ಚೆಕಪ್ ಮಾಡಿ, ರೆಗ್ಯುಲರ್ ಚೆಕಪ್ ಮಾಡಿ, ಇಂಪಾರ್ಟೆನ್ಸ್ ಕೊಡಿ. ಕಣ್ಣಿಗೆ ಕಣ್ಣು ಇರುವುದಿಲ್ಲ ಅಂದರೆ ನಾನು ನೋಡಿದೆ ನನ್ನ ಪೇಷಂಟ್ಸ್ಗೆ ಎಷ್ಟು ಕಷ್ಟ ಆಗ್ತದೆ. ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಬಗ್ಗೆ, ಕರೆಕ್ಟ್ ಏನೇನು ಆಪ್ಷನ್ಸ್ ಇದೆ, ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಎಲ್ಲ ಡಿಸ್ಕಸ್ ಮಾಡಿ ನಿಮ್ಮದು ಆಫ್ಥಲ್ಮಾಲಜಿಸ್ಟ್ ಜೊತೆಗೆ. ಆ್ಯಂಡ್ ನಿಮ್ಮದು ಮಕ್ಕಳಿಗೆ ಕೂಡ ಕಣ್ಣ ಒಳಗಡೆ ಕಣ್ಣ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬನ್ನಿ. ಓಕೆ, ಇಲ್ಲ, ಒಂದು ಒಳ್ಳೆಯ ಆಸ್ಪತ್ರೆ. ಯಾಕೆಂದರೆ ಕಳೆದ ಬಾರಿ ನಾನು ಹೋದಾಗಲೂ ಕೂಡ ಗೊತ್ತಾಗಿದೆ. ಆ್ಯಂಡ್ ಅದಿತಿ ಮೇಡಮ್ ಅವರು ಮಾತಾಡೋದೇ ತುಂಬ ಪ್ಲೆಸೆಂಟ್ ವಾಯ್ಸಲ್ಲಿ, ತುಂಬ ತಾಳ್ಮೆಯಿಂದ, ಒಂದು ಪೇಷನ್ಸಿಂದ ಅವರು ತುಂಬ ಪ್ಲೆಸೆಂಟ್ ಆಗಿ ಮಾತಾಡ್ತಾರೆ. ಆವಾಗಲೂ ನೋಡಿದಾಗಲೂ ನಮಗೆ ಯಾವುದೇ ರೀತಿಯ, ಅಂದರೆ ಆಸ್ಪತ್ರೆಗೆ ಹೋದಾಗ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಜೊತೆಗೆ ಅಲ್ಲಿರುವಂಥ ಎಲ್ಲ ವೈದ್ಯರು, ಜೊತೆಗೆ ಅಲ್ಲಿರುವಂಥ ಸಂಗಮೇಶ್ ಅವರಂತ ಇದ್ದಾರೆ, ಅವರು ಕೂಡ. ಸೊ ಎಲ್ಲರೂ ಕೂಡ ಒಂದು ಒಳ್ಳೆಯ ಫ್ರೆಂಡ್ಲಿ ನೇಚರ್ ಇರುವಂತಹ ಒಂದು ಒಳ್ಳೆಯ ಆಸ್ಪತ್ರೆ. ನೋ ಡೌಟ್ ಆ ಒಂದು ವಿಚಾರಕ್ಕೆ, ಆಸ್ಪತ್ರೆ ಅಂತ ಬಂದ ಬೇರೆ ಮೈಂಡ್ ಸೆಟ್ ಹೋಗುತ್ತೆ, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿರೋ ಮೈಂಡ್ ಸೆಟ್ ಇದೆ. ಮೈಂಡ್ ಸೆಟ್ ಮಾತ್ರ ಅಲ್ಲ, ಅಟ್ಮಾಸ್ಫಿಯರ್ ಕೂಡ. ಸೊ ಹಾಗಿದ್ದಾಗ ಆಸ್ಪತ್ರೆ ಅಂತ ಬಂದಾಗ ಒಂದು ಗಂಭೀರವಾಗಿರೋ ವಿಚಾರಗಳು ಇಲ್ಲಿ ಇಲ್ಲ. ಇದೇ ರೀತಿ ನೆಗಡಿಕೊಂಡು ಖುಷಿಯಲ್ಲಿ ಸಂತೋಷದಿಂದ ಸ್ಮೈಲ್ ಮಾಡಿಕೊಂಡೇ ಸರ್ವಿಸನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ ಡಾಕ್ಟರ್ ಅದಿತಿ ಮೇಡಮ್ ಸೇರಿದಂತೆ ಎಲ್ಲ ಡಾಕ್ಟರ್ಸ್ಗಳು, ಜೊತೆಗೆ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗ. ಸೊ ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ ಇರುವಂಥದ್ದು ನಮ್ಮ ಮಂಗಳೂರಿನ ಪಂಪ್ವೆಲ್ನಲ್ಲಿ. ಸೊ ಕಣ್ಣಿನ ಸಮಸ್ಯೆ ಇದೆ ಅಂತ ಬಂದಾಗ ತಮ್ಗಳಿಗೆ ಒಂದ್ಸಲ ಹೋಗಿ ನೋಡಿ ಹೇಗಾಗುತ್ತೆ ಅನ್ನೋದು. ಯಾಕಂದರೆ ಭಾಳಷ್ಟು ಜನರಲ್ಲಿ ಅಲ್ಲಿ ಹೋದಾಗ ಸಕ್ಸಸ್ ರೇಟ್ ಭಾಳಷ್ಟು ಹೈ ಇದೆ.
ಬಹಳಷ್ಟು ಜನರು ಅಲ್ಲಿ ಗುಣಮುಖವನ್ನು ಕಂಡಿದ್ದಾರೆ. ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು, ನಮ್ಮ ತುಳುನಾಡಿನ ಕರಾವಳಿ ಯುಗದ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಅಲ್ಲಿಗೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಅವರ ಕಣ್ಣಿನ ದೃಷ್ಟಿ ಮತ್ತೆ ಬಂದಿದೆ, ಕಂಪ್ಲೀಟ್ಲಿ ಕ್ಲಿಯರ್ ಇದೆ ಅನ್ನುವಂತಹ ಒಂದು ಸಾರ್ಥಕತೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಸೊ ಹಾಗಿದ್ದಾಗ ತಮ್ಗಳಿಗೆ ಹೋಗ್ಬೇಕಂತ ಹೇಳಿದ್ರೆ ಎಸ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಪಂಪೆಲ್ ಅಲ್ಲಿ ಇರುವಂಥದ್ದು. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅದಿತಿ ಮೇಡಮ್. ಬಹಳಷ್ಟು ಖುಷಿ ಆಯಿತು, ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಇದು ಡಾಕ್ಟರ್ ಅದಿತಿ ಎಸ್ ಮೇಡಮ್ ಅವರು, ಸೀನಿಯರ್ ಕ್ಯಾಟ್ರಾಕ್ಟ್ ಆ್ಯಂಡ್ ಗ್ಲೋಕೋಮಾ ಸರ್ಜನ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್. ಸೊ ಹಾಗಿದ್ದಾಗ ಸಮಸ್ಯೆ ಕಣ್ಣಿನ ಇದೆ ಅಂತ ಬಂದಾಗ ಎಸ್, ತಮ್ಗಳಿಗೆ ಹೋಗ್ಬೋದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ಗೆ. ಕಳೆದ ಬಾರಿ ಬಹಳಷ್ಟು ಕೇಳಿದಿರಿ. ಸೊ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಆಗಮಿಸಿದ್ದಾರೆ. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.